ಹಾಯ್ ಜಯರನ್, ವೆಲ್ಕಮ್. ಉಲ್ಲಾರ ಉಲ್ಲಿ ಉಲ್ಲೆ ಚಾ ಆಡೆ ಕಾಫಿ ಆಡೆ ದಾದ ಯೋಚನೆ ದಾಲಿ ಜೇಲ್ ಎತ್ತಿಜಿರತ್ತೆ ಬಾಕಿ ಏಡ ಪಾತಿರ್ನು ಏಡಲ ಪಾತಿರ್ನು ಎನ್ನೇನು ಮೋಲ್ ದಾದ ಹೊಡ್ತಿರ್ತೆ ಪಾತಿರ್ನು ಅಚ್ಚಕುಲು ಒಂದಿ ಇತ್ತೆ ಸ್ಟಾರ್ಟ್ ಮಾಡ್ತೀನತ್ತೆ ಜಸ್ಟ್ ಇಜ್ಜಿ ಪನ್ನದಲ್ಲಿ ದಾನೆ ಪರ್ಪು ಜರ ಕಾಫಿ ಪೂರ ಪರ್ಪು ಜರ ಸಂಪತ್ ಒಲ್ಲೇರು ಗೊತ್ತುಜ್ಜಿ ನಾನು ಇತ್ತೆ ಸ್ಟಾರ್ಟ್ ಮಾಡ್ತೀನಿ ಹತ್ರ. ಜಗದೀಶ್ ಅವರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಈವ್ನಿಂಗ್ ಜಗದೀಶ್ ಅವರೇ. ಬೈಚಿರು ಸಂಪತ್ತು ಇತ್ತೆ ಸ್ಟಾರ್ಟ್ ಮಾಡ್ತೀನಿ ನಾನು. ಈರೆ ಫಸ್ಟ್ ಇರೆಗೆ ಫಸ್ಟ್ ಕಿರೀಟ ತಿಕ್ಕದಿಂತುಲಿ ಒಂಜು ವಾರಾಂಡು ಈರ್ ಬೈಜರು ಸಂಪತ್ ಬೈಜರು ಬನ್ನಿ ಬನ್ನಿ ಜನಪುರ ಕಮ್ಮಿ ಆತೇರಿಯೇ ಮೊನ್ನೆ ಒಂಜು ವಾರ ಎತ್ತೇರು ಜನ ಆಚೆ ಬಕ್ಕ ಜನನೇ ಇಜ್ಜಿ ಬಕ್ಕ ಪೂರ ಜನ ಬೇತಕ್ಲಡೆ ಪೋತೇರು. ಜಗದೀಶ್ ಅವರೇ ಕಾಫಿ ಆಯ್ತಾ ನಿಮ್ಮದು? ಎಂತ ಸ್ಪೆಷಲ್? ಬನ್ನಿ ಬನ್ನಿ ಅವೆ ಲೆಪ್ಪುಡಿತು ನಾವು. ಬನ್ನಿ ಬನ್ನಿ ಬೇಗ ಬನ್ನಿ, ಲೈವ್ಗೆ ಬನ್ನಿ, ಇನಿ ಬರ್ಪೇರು ತೂಕ ತೂಕ ಈರ್ ಪಲ್ಲಕನೆ ಬತ್ತೆಡೆಡ್ಡೆ. ನಮಸ್ತೆ ಅಕ್ಕ, ಕಾಫಿ ಆಣೆ ಅಂತ ಕೇಳ್ತಾ ಇದ್ದಾರೆ ಜಗದೀಶ್ ಅವರು. ಕಾಫಿ ಆಗಿದೆ ಜಗದೀಶ್ ಅವರೇ, ನಿಮ್ದಾಯ್ತಾ? ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಈರು ಕ್ಯೂಟ್ ಅತ್ತೆ ಎಂಚಿನ ಕರ್ಮ ಕ್ಯೂಟು ಯಾರು ಕ್ಯೂಟ್ಲ ಕೊಲ್ಲೆಲ್ಲ ವಾ ಕ್ಯೂಟ್ ಕರ್ಮ ಈರೇ ಪರೋಡಂಚ. ಜಗದೀಶ್ ಅವರೇ ಕಾಫಿ ಆಯ್ತಾ ನಿಮ್ಮದು? ನಂದಾಗಿದೆ. ಹ್ಞೂ ಅಂದೇ ಬಕ್ಕ ಜಯರನವರು ಎಂತ ವಿಶೇಷ ಎಲ್ಲ ಮಾತಾಡಿ, ಯಾರಾದರೂ ಕಮೆಂಟ್ ಮಾಡಿ. ಹಾಗೆ ನನಗೆ ಕೂಡ ಮಾತಾಡ್ಲಿಕ್ಕೆ ಆಗ್ತದೆ ಕಮೆಂಟ್ ಮಾಡಿದ್ರೆ, ಇಲ್ಲದ್ರೆ ನನಗೆ ಕೂಡ ಎಂತ ಮಾತಾಡೋದು ಅಂತ ಗೊತ್ತಾಗುದಿಲ್ಲ. ಹಾಗೆ ಆಗ್ತದೆ. ಬೊಕ್ಕ ವಿಶೇಷದ ಆಲ ಇಲ್ಲ. ಹಿರೇಗ ವಿಶೇಷದ ಆಲೆ ಜಂಕಲೆ ಇಲ್ಲ ವಿಶೇಷದ ಆಲೆಜಿ. ಶುಕ್ರವಾರ ಒಂಜಿ ವರಮಹಾಲಕ್ಷ್ಮಿ ಪೂಜೆ ಉಂಡು. ಒಂಜೊಲೆಗೆ ಅವು ಒಂಜಿ ಮಲ್ಲ ವಿಶೇಷ ವೃತ ಮಲ್ಪೇರು, ಕೆಲವೇರು ಪೂಜೆ ಮಲ್ಪೇರು, ಇಲ್ಲಡು ಲಕ್ಷ್ಮಿ ಕುಲ್ಲವೇರು ಅಂಚ ಬಕ್ಕದ ಆಲೆಜಿ ವಿಶೇಷ ಪುರ. ತುಳು ಬರ್ಪುಂಡು ಅಕ್ಕ, ಬರ್ಪುಂಡೆ. ಹೋ ಅಂದೆ ಯಾನು ಅವರ ಕನ್ನಡ ಬರ್ತೀನಿ, ಅವರವ್ರ ತುಳು ಬರ್ತೀನಿ ಗೊತ್ತಾವ ಜೊತೆ ಅವರ ಯಾಕಂದ್ರೆ ವೈದಿತಾರ ತೀರು ಜಗದೀಶ್. ಆರು ಪೋಯರ ಕುಳಂಜಿಯರ ಜಗದೀಶ್ ಬತ್ತಿತ್ತಿರತ್ತೆ ಆರಂಭದ ಜಗದೀಶ್ ಅತ್ತೆ. ಆರು ಜಗದೀಶ್ ಪೋಯರ. ಓ ಮೇರೆ ಪಲ್ಟಿ ಹಾಕೊಂದಿಲ್ಲ ಮಾರ್ರೆ ದಾನಿ ಪಲ್ಟಿ ಹಾಕೊಂಡು ಪಲ್ಟಿ ಹಾಕೊಂದಿಲ್ಲ ಜಗದೀಶ್. ಅಕ್ಕ ಅವರಲ್ಲೇ ಅಂದ್ ಆ ದಿನ ಮಾತ ಪೊಂಡಲು ಪೊರ್ಲು ತೋಜುವೇರು ಅಂದಂದು ನಿಜವಾದ ಖಂಡಿತ ಕರೆಕ್ಟ್ ಪೊಂಡರು. ಆ ದಿನ ಸಾರಿ ತುತ್ತುವೇರು, ಕೈ ತುಂಬ ಒಳ್ಳೆ ಪಾಡುವೇರು, ಕೆಬಿತ ಪಾಡುವೇರು, ಸೂಪರ್ ತೋಜುವೇರು ಅನ್ ಮಾತ ಪೊಣ್ಣಲ್ಲ. ಪೊಣ್ಣಲೆಗೆ ಒಂಥರ ಪರ್ಬನೆತೆ ಒಂಥರ ಹೊಸದು ಸಾರಿ ತುತ್ತುವೇರು, ಶಾಪಿಂಗ್ ಮಲ್ಪಿರ್ಬೋದು. ಇತ್ತೆ ಶಾಪಿಂಗ್ ಪೂರ ಮಲ್ತೊಂದು ಉಪ್ಪೇರು ಎಲ್ಲ ಪೂಜೆಗೆ ಎಲ್ಲಜಿ ಪೂಜೆಗೆ ಓಲ್ದಿಪ್ಪಾರು ಹೊರಿಯರ್ಗೊಂಜಿ ಕೊರ್ದು ಬಿಡ್ಕ ಬಕ್ಕ ಕಮ್ಮಿ ಉಂಡಾ. ಓ ಬಕ್ಕ ಎಲ್ಲ ದೀಕ ಕಂತ ಇತ್ತೆ ದೆತ್ತಿಲೆ ದಿನ ಕ್ರಶ್ ಜಾಸ್ತಿ ಆಪುಂಡು. ಓ ಅಂಚೆ ಜಯರನಿಗೆ ಕ್ರಶ್ ಜಾಸ್ತಿ ಆಪುಂಡು.
ಅಂಚ ಅಂಚ ಎಂಕಿತ್ತೆ ಗೊತ್ತಾಳ ಅಕ್ಕ ಊರು ಅಲ್ಪ ಎನ್ನ ಕುಡ್ಲೆ ಕುಡ್ಲ ಸುರತ್ಕಲ್ ಇತ್ತೆ ಜೇರನ ಕ್ರಶ್ ಆಪ್ ಅಂಚ ಹಾ ಈ ಕ್ರಶ್ ಆಯ್ಜಿ ಮಾರ ಬಕ ಈ ಪೂರೆ ಕೊಂಚ ಗುಲಾಬಿ ಕೊರೊಂದು ಪೋಡ ಆಪುಂಡು ಅದೇ ಖರ್ಚು ಜಾಸ್ತಿ ಆಪುಂಡು ಇರೆಗ್ ಗುಲಾಬಿ ಕೊರ್ಪಿಡ ತೋಟಡ್ ಇರ ತೋಟಡ್ ಉಂಡತೆ ಗುಲಾಬಿ ಇರ್ಪನ್ ಪರೇಪಲ್ಲೆನ ತೋಟಡ್ ಉಂಡು ಗುಲಾಬಿ ಅದೇ ನಾನು ಪನೋಡ್ಚಿ ಹೇಳರ ಸೀಕ್ರೆಟ್ ಓ ಓಕೆ ಓಕೆ ಆನ್ ಸೀಕ್ರೆಟ್ ಮೇಂಟೈನ್ ಮಲ್ಪೆ ಇತ್ತೆ ಸೀಕ್ರೆಟ್ ಉಂಡೊಂದು ಹಾ ಗುಲಾಬಿ ಬಸ್ಟ್ ಬತ್ತನಾ ದೊಡ್ಡಪ್ಪ ಅವರು ಬಂದರು ಥ್ಯಾಂಕ್ ಯು ಜಯರನ್ ಥ್ಯಾಂಕ್ ಯು ಸಪೋರ್ಟಲ್ಲಿದ್ದಾರೆ ದೊಡ್ಡಪ್ಪ ಅವರು ಥ್ಯಾಂಕ್ ಯು ದೊಡ್ಡಪ್ಪ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ದೊಡ್ಡಪ್ಪ ಅವರ ಮೂಜಿ ನಂಬರ್ ಕಿರೀಟ ತಿಕ್ಕೊಂಡು ಹೊರ 2 ನಂಬರ್ ಕಿರೀಟ ತಿಕ್ಕೊಂಡು ದಾದಿ ದೊಡ್ಡಪ್ಪ ಈ ಪೂರ ಕಿರೀಟ ಇರೇಗೆನಾ ದೊಡ್ಡಪ್ಪನಿಗೆ ಒಮ್ಮೆ 3 ನಂಬರ್ ಸಿಕ್ಕಿತು ಒಮ್ಮೆ 2 ನಂಬರ್ ಸಿಕ್ಕಿತ್ತು ದೊಡ್ಡಪ್ಪನಿಗೆ ಜಯರನ್ ಅವರು ಗುಲಾಬಿ ಕೊಡ್ತಾ ಇದ್ದಾರೆ ಮತ್ತು ಪ್ರಸಾದ್ ಅವರು ಬಂದರು ಪ್ರಸಾದನ್ನೇ ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಪ್ರಸಾದನ್ನ ಟೀ ಆಯಿತಾ ಟೀ ಆಗಿದೆ ಟೀ ಆಗಾಗಿದೆ ನಂದು ಮತ್ತು ಪ್ರಸಾದಣ್ಣನವರು ಸಪೋರ್ಟಿಂಗಲ್ಲಿದ್ದಾರೆ ಪ್ರಸಾದಣ್ಣನವರಿಗೆ 1 ನಂಬರ್ ಕಿರೀಟ ಸಿಕ್ಕಿದೆ ಮತ್ತು ದೊಡ್ಡಪ್ಪನವರಿಗೆ ಈಗ 3 ನಂಬರ್ಗೆ ಹೋಗಿದ್ದಾರೆ ದೊಡ್ಡಪ್ಪನವರು ಎಂಕ್ಲ ಮಾತ್ರ ಕಿರೀಟ ತಿಕ್ಕೊಂಡು ಓ ಅಂದತೆ ನಿನಗಿತ್ತೆ ಕಿರೀಟ ಬೋಂಡು ಮಾರ್ರೆ ಹಾಯ್ ದುರ್ಗಾರಾಣಿ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ ಹಾಯ್ ಜಗ್ಗಣ್ಣ ವೆಲ್ಕಮ್ ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡುತ್ತಾ ಇರಿ ಶ್ರೀ ದುರ್ಗಾ ತುಳು ಕನ್ನಡ ಲಾಗ್ಸ್ ಅತೆ ಅಕ್ಕ ಬರ್ಸ ಉಂಡೆ ಇತ್ತೀಚೆಗೆ ಬರ್ಸ ಇನಿದು ಒಂಬಿತ್ತುಂಡು ಜೇರನ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಪ್ರಸಾದನ್ನ ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಮತ್ತು ದೊಡ್ಡಪ್ಪ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ ಮತ್ತು ಜಗ್ಗಣ್ಣ ಬಂದಿದ್ದಾರೆ ಕಿರೀಟ ಬೊಡ್ಚಿ ಪ್ರೀತಿ ಇಪ್ಪಡು ಹೌ ಥರ ಏಪಲ ಉಂಡತಿ ಜಯರನ್ ಅವರೇ ಅದು ಇರ್ತದೆ ಯಾವಾಗಲೂ ಕೂಡ ಕಿರೀಟ ಬೊಡ್ಚತೆ ಜಾಲಿ ಕಿಸೆ ಪೂರ ಖಾಲಿ ಪ್ರಸಾದನ್ನ ಒಂಜಿ ಡೈಲಾಗ್ ಭಾರಿ ಖುಷಿ ಆಪುಂಡು ಜಾಲಿ ಕಿಸೆ ಪೂರ ಖಾಲಿ ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ ಬಾಜನ ಉಂಡ ದಿಕ್ಕರೆ ಬಾಜನ ಇಜ್ಜಿ ದಿಕ್ಕರೆ ಏನಿಕ್ಕು ಬಾಜನ ದಿಕ್ಕುನು ಜಗ್ಗು ಕುಕ್ಕುಡು ಉಂಡರ ಹಾಕಿರೋದಲ್ಲಿ ಜಗದೀಶ್ ಪೂಜಾರಿ ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ ದೊಡ್ಡಪ್ಪ ಥ್ಯಾಂಕ್ ಯು ದೊಡ್ಡಪ್ಪ ಥ್ಯಾಂಕ್ ಯು ಭಲೆ ಕುಕ್ಕುಡುನ್ಕ ಹಾಂ ಕುಕ್ಕುಡುಂಡ್ರೆ ಶೋಕ ಆಪುಂಡು ಇತ್ತೆ ಒಡೆ ಉಣ್ಪಿನಿ ಕುಕ್ಕುಡು ಮಧ್ಯಾಹ್ನ ನೋಡ್ರಿ ರಾತ್ರಿ ಕುಕ್ಕುಡುಂಡ್ರೆ ಬಲ್ಲಿ ಮಧ್ಯಾಹ್ನ ನೋಡು ಕುಕ್ಕುಡು ರಾತ್ರಿ ಫಿಶ್ ಫ್ರೈ ಕಬಾಬ್ ಅವೈಟ್ ಪುರ ನೋಡು ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ದೊಡ್ಡಪ್ಪ ಥ್ಯಾಂಕ್ ಯು ಎಂಕ್ ಒಂತೆ ಕೊರ್ಲೆ ಯಾನು ಬಾಜನ ದೆಕ್ಕುನ ಈರುದ್ದು ದುಡ್ಡು ಕೊರ್ಲೆ ಎಂಕ್ಲಿಗೆ ಇತ್ತ ಕ್ಯಾಟ್ರ ಸಿಜ್ಜು ಮಾರ್ರೆ ಪ್ರಸನ್ನ ಇತ್ತ ಸೀಸನ್ ಹತ್ತತೆ ಇತ್ತೆ ಕಿಸೆ ಖಾಲಿ ಅದು ದುಡ್ಡು ಬೋಡಿತ್ತೆ ಬಾಜನೆಲ್ಲ ಇರೆ ದೆಕ್ಕರೆ ಓಕೆ ಬಾಯ್ ಬೊಕ್ಕ ಬರ್ಪೆ ಓಕೆ ಜಯರನ್ ಥ್ಯಾಂಕ್ ಯು ಸೋ ಮಚ್ ಅವೇ ಮತ್ತೆ ಸಪೋರ್ಟ್ ಮಾಡ್ತಾರೆ ಲೈಕ್ ಕೊರಿಯರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದೊಡ್ಡಪ್ಪ ಅವರು ಸಪೋರ್ಟಿಂಗಲ್ಲಿದ್ದಾರೆ ಜಗದೀಶ್ ಬ್ರೋ ಕುಕ್ಕು ಹೋಲ್ತು ದುರ್ಗಕ್ಕನಲ್ತ ಎಂಕಲ್ಲ ಅಲ್ಲಿ ಕುಕ್ಕು ಹೋಲ್ಡು ಎಂಕಲ್ಲ ಒಂಜಿ ಮರ ಇಜ್ಜಿ ಕುಕ್ಕುದಲ್ಲ ಅವಡು ಒಂಜಿ ಮರ ಪಪ್ಪಾಯದ ಮರ ಒಂಜಿ ಉಂಡು ಒಂತೆ ಬೇಲೆ ಉಂಡು ಓಕೆ ಜಯರನ್ ಥ್ಯಾಂಕ್ ಯು ಅವೇ ಥ್ಯಾಂಕ್ ಯು ಸೋ ಮಚ್ ಇಜಿನ ಡ್ರೈವರ್ ಬೋರ್ಡಾ ಹಾಂ ಡ್ರೈವರ್ ಅನ್ನೆಲ್ಲ ಬೋರ್ಡು ಮಾರ್ರೆ ಅವು ಇತ್ತೆತ್ತಿ ಕ್ಯಾಟ್ರಿಂಗ್ ದಪ್ಪಗ ಬೋರ್ಡು ಇತ್ತೆ ಕ್ಯಾಟ್ರಿಂಗ್ ಇಜ್ಜಿ ಯಾನ್ ಡ್ರೈವಿಂಗ್ ಮಲ್ಪೆ ಬೇಲೆ ಉಂಡಾ ಪ್ರಸದನ್ನ ಇಜ್ಜಿ ಡ್ರೈವಿಂಗ್ ಮಲ್ಪೇರು ಪೊಪ್ಪಲ ಮಲ್ಪೇರು ಎನ್ನ ಹಸ್ಬೆಂಡ್ಲ ಡ್ರೈವಿಂಗ್ ಮಲ್ಪೇರು ಜಗ್ಗು ಅವರು ಅಪ್ಪೆ ಮಂತ್ರ ಎನ್ನ ಪ್ರಾರ್ಥನೆ ಎನ್ನ ಜ್ಞಾನಕೋರ್ನ ಮೆಂಬರ್ಶಿಪ್ ಎಂಕ ಪಿರ ಕೊರ್ತು ಜರ ಅಕ್ಕಲ್ನ ಇಲ್ಲ ಹೌದು ಅಕ್ಕಲ್ನ ಮನಸ್ಸಿಗೆ ಸಪೋರ್ಟ್ ಮೆಸೇಜ್ ಪಾಡ್ಮ ಇರು ಪಿರಕ್ಕೆ ಕೊರಿಯರ ಪನ್ಲೆ ಅಪ್ಪೆ ಉಂದೆನ್ನ ಪ್ರಾರ್ಥನೆ ಪನೊಂದುಲ್ಲೇರು ಅಪ್ಪೆ ಮಂತ್ರ ಜಾವದೆ ಧರ್ಮ ದೇವತೆ ಕಲ್ವ ಕಪಟಗ ಮಾಯದ ಪಗರಿಯೇ ಕೊರ್ಪೇರಿ ಖಂಡಿತ ಕೊರ್ಪೇರಿ ಜಗ್ಗಣ್ಣ ಮೆಂಬರ್ಶಿಪ್ ಇರೇ ಪಿರ ಕೊರ್ಪೇರಿ ಇದು 8 ಜನ ಕೊಡ್ತಾರೆ ಅಕ್ಕಳು ಪೂರೇರಿಗೆ ಈರು 8 ಜನ ದೇಯ್ತಾರೆ ಅಂಚೆ ಮೆಂಬರ್ಶಿಪ್ಪು
ಇರೆಗ್ ಏತು ಜನ ಮೆಂಬರ್ ಜಾಯಿನ್ ಆಯರ್ ಪಲ್ಲೆ ಮೆಸೇಜ್ ಪೂರ ಉಂತುನ ಮಾರ್ರೆ. ಎಂಕ್ ಒಂಜಿ ಬೇಲೆಲ ಕೊರ್ಪುಜರ್ ಮಾರ್ರೆ ಅತ್ತು ದುಡ್ಡು ಪಸೊಂದು ಓಲ್ದೀಪರೆ ಎಂಗಳದ ಆಲ ದುಡ್ಡಿಜ್ಜಿಯೇ ಎಂಚಿನ ಪನ್ಪಿನಿ ದುಡ್ಡುದ ಪನ್ಪಿನಿ ಎರೆಗ್ ದುಡ್ಡು ಒಲಿ ಉಂಡು ಎಂಕಲ್ಡ ಇಚ್ಚಿದ ಆಲ ದುಡ್ಡು ಪನ್ಪಿನ್ ನಮ ಉಂಡರೆ ದಾಯೆ ಉಂಡು ಉನಿಯೇ ಉನ್ಪಿಂದಾಯೆ ಸ್ಟ್ರಾಂಗ್ ಆವರೆ ಉನ್ಪಿನಿ ಒನಸ ಆತನೆ ಕಡೆ ಮಧ್ಯಾಹ್ನ ಆತನ ಒನಸ್ PTCS ಲೈವ್ ಆನಾಗ ಒನಸ್ ಮಲ್ದೇನ್ ಎಂಕ್ ಮೂಜಿ ಜನ ಪಿರ ಕೊರಿಯರೆ ಆವು ಅಂದ ಏರ್ ಮೂಜಿ ಜನ ಮೂಜಿ ಜನ ಏರು ಹಾ ಬೊಚ್ಚಿ ನಮ್ಮ ನೆಟ್ಟು ಪುದರ್ ಬೊಚ್ಚ ತೆಕಲ್ನ ಪಕ್ಕದಾಯ ಪಕ್ಕಡ ನಪಿನ್ ಕೊರ್ಪೇರು ಖಂಡಿತ ಕೊರ್ಪೇರು ಮೂಜಿ ಜನ ದುಡ್ಡು ಇಜ್ಜಿ ಪಂಡ ದಪ್ಪಡ ಕಾಜಿ ಉಂಟು ಈ ಒಂದು ಕಾಜಿನ ಬಗ್ಗೆ ಯೋಚನೆ ಮಾಡಿ ಒಂದಂಚು ಕೊರ್ರೆ ಆಪುಜಪ್ಪ ಅವು ಮದಿಮೆದ ಕಾಜತ್ತೆ ಅಂಚಪ್ರ ಕೊರ್ರೆ ಆಪುಜಪ್ಪ ಆರು ಜಗ್ಗಣ್ಣಗಳ ನೆಟ್ಟು ಕಣ್ಣಿತ್ತನಂತೆ ಕಾಜಿರಂತ ಕಣ್ಣಿತ್ತನು ಬಕ್ಕ ಉಂಗಿಲ ಇತ್ತನೆ ಅಂದ ಎತ್ತಿದ್ದೆ ಉಂಗಿಲಿಂದ ಎತ್ತಿತ್ತೆ ಉಂಗಿಲೆಲ್ಲ ಒಂಜಿ ಕಣ್ಣಿತ್ತನು ಜಗ್ಗಣ್ಣಗೆ ಮುರಾಣಿ ರಸದನ್ನೇ ತೆಲ್ತೊಂದುಲ್ಲೇರು ಅವು ಎನ್ನ ಕೈಟ್ ಪುರ ರಪ್ಪ ತೋಜುನತೆ ಕೈಟ್ ಕಾಜಿ ಬಂಗಾರ ಪುರ ಶಿವ ಅವ್ರು ಬಂದ್ರು. ಹಾಯ್ ಶಿವ ಅವ್ರೆ, ವೆಲ್ಕಮ್. ತನ್ನ ಅಂತ ಹೇಳಿದ್ರೆ ಥ್ಯಾಂಕ್ ಯು ಶಿವರೇ, ಥ್ಯಾಂಕ್ ಯು. ನನಕು ಕುಂಬಳ ಕಟ್ಟೋಡ ಪುಣಿಗೆ ಕಣ್ಣು ಪೂರುಣು ಮಾತಿರಲ್ಲ ಕಾಜಿ ಗುಂಬ್ರ RCB ಫ್ಯಾನ್ ಮಗೆ ಅಂದು ಅಕಲಿಗೆ ಹಂಚಿದಾನೆ ಹಂಗೆ ಅವಳು ಇರೇ ಗೊತ್ತಾಳ ಅವು ಮಗಳು ಹಠವಂತಕ್ಕೆ ಇದು ಕಟ್ತಾರೆ RCB ಹಂಗೆ ಅವು ಒಂದತ್ತೆ ಜರ್ಸಿ. ಹೇಗಿದ್ದೀರಿ? ಊಟ ಆಯ್ತಾ ಹೇಳಿ? ಊಟ ಆಗಿದೆ, ಕಾಫಿ ಆಗಿದೆ, ಮತ್ತೆ ಏನು ಸಮಾಚಾರ ಹೇಳಬೇಕು ಶಿವ ಅವರೇ. ಸಮಾಚಾರ ಅಂತ ಉಪ್ಪಿಟ್ಟೆಲ್ಲ ಹೇಗೆ ಮಾಡಿದ್ದೀರಾ ನೀವು? ಅವತ್ತು ಮಾಡಿದಿರಲ್ಲ ಒಂದು ಉಪ್ಪಿಟ್ಟು, ಹೇಗೆ ಆಗಿದೆ? ಮತ್ತೆ ಲಾವಣ್ಯ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಲಾವಣ್ಯ ಸಿಸ್, ವೆಲ್ಕಮ್. ಲಾವಣ್ಯ ಸಿಸ್ ಕಾಫಿ ಆಂಡೆ. ಶಾರದಾ ಸಿಸ್ ಬಂದರು, ಹಾಯ್ ಸಿಸ್ ಅಂತ ಹೇಳ್ತಾರೆ. ಹಾಯ್ ಶಾರದಾ ಸಿಸ್, ವೆಲ್ಕಮ್. ಮನೆಯಲ್ಲಿ ಎಲ್ಲ ಆರೋಗ್ಯನೇ ಆಗಿದ್ದಾರೆ ಎಲ್ಲರೂ ಕೂಡ. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಪ್ರಸಾದ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್ ಮ್ಯೂಟ್ ಸರ್. ಓಕೆ ಶಾರದಾ ಸಿಸ್, ನೋ ಪ್ರಾಬ್ಲಮ್. ಓಕೆ ಥ್ಯಾಂಕ್ ಯು. ಸಿಂಪಲ್ ಬಾಯ್ ಬಂದರು. ಸತ್ಯ ಕೊರಿಯರ, ತುಂಬ ದಿನಗಳಿಗೆ ಆಗಿತ್ತು ನಿಮ್ಮ ಅದ್ಭುತವಾದ ಮಾತು ಕೇಳಿ. ಹೌದಾ? ನೀವು ಬರುವುದಿಲ್ಲ ಮಾರ್ರೆ. ಶಾರದಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಸಿಂಪಲ್ ಅವರು ಕೂಡ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಕಾಫಿ ಆಯ್ತಾ? ಉಪ್ಪಿಟ್ಟ ಕಾಂಕ್ರೀಟಾ ಅಂತ ಕೇಳ್ತಾರೆ. ಅದು ಅವತ್ತು ಅವರು ಉಪ್ಪಿಟ್ಟು ಮಾಡಿ ಅವ್ರಿಗೆ ಗೊತ್ತಿಲ್ಲ, ಅದು ಒಟ್ಟಾಸಿ ಉಪ್ಪಿಟ್ಟಾಗಿ ಏನಾಗಿದೆ ಅಂತ ಗೊತ್ತಿಲ್ಲ ಅವರಿಗೆ. ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್. ದಾದಿ ಸಿಂಪಲ್ ಅಂಚಲ್ಲ ನಮಸ್ತೆ. ಸಿಂಪಲ್ ಅವರು ಸಪೋರ್ಟಿಂಗ್ ಅಲ್ಲಿದೆ. ಉಪ್ಪಿಟ್ಟು ಹೋಗಿ ತುಂಬ ದಿನ ಆಯಿತು. ಹೌದೌದು, ಉಪ್ಪಿಟ್ಟು ಹೋಗಿ ತುಂಬ ದಿನ ಆಯ್ತು. ಅದು ಮತ್ತೆ ಮಾಡಲಿಲ್ಲಲ್ಲ ಆ ಥರ ಉಪ್ಪಿಟ್ಟು ನೀವು. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜಮೀನು ಕೆಲಸದ ಒತ್ತಡ. ಆಗ ಓಕೆ ಪರವಾಗಿಲ್ಲ ರೀ ಶಿವ ಅವರೇ. ಮನುಷ್ಯ ಅಂದ ಮೇಲೆ ಟೆನ್ಷನ್ ಎಲ್ಲ ಮನುಷ್ಯನಿಗೆ ಇದ್ದೇ ಇರ್ತದೆ. ನಿಮ್ಮ ಮಾತು ಮಧುರ. ಥ್ಯಾಂಕ್ ಯು. ಮನಸ್ಸುಗಳ ಮಾತು ಮಧುರ. ನೈಸ್ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್. ಥ್ಯಾಂಕ್ ಯು ಲಾವಣ್ಯ ಸಿಸ್. ಥ್ಯಾಂಕ್ ಯು ಪ್ರಸಾದನ್ನ. ಥ್ಯಾಂಕ್ ಯು ಶಾರದಾ ಸಿಸ್. ಹೌದು ರೀ ಅಂತ ಹೇಳ್ತಾ ಇದ್ದಾರೆ ಶಿವ ಅವರು. ಥ್ಯಾಂಕ್ ಯು. ಸಪೋರ್ಟಿಂಗ್ ಅಲ್ಲಿ ಯಾರೆಲ್ಲ ಇದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸಿಂಪಲ್ ಬಾಯ್ ಥ್ಯಾಂಕ್ ಯು. ಹಬ್ಬ ಹಬ್ಬರಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ನಮಸ್ತೆ ನೀನು ಸಿಂಪಲ್ ಬಾಯ್ ಅನ್ನೋದು ಅದರ ಗೊತ್ತಾ ನಿಂಗೆ. ಪ್ರಸದನ್ನೇ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟಲ್ಲಿ ಇರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಶಾರದಾ ಸಿಸ್ ಥ್ಯಾಂಕ್ ಯು ಸಿಂಪಲ್ ಬಾಯ್ ನಾನು ನಮಸ್ಕಾರ ಮಾಡಿದ್ರೆ ಅಪ್ಪ ಬಲಿಪುಡಿ ಮೇಟ್. ಥ್ಯಾಂಕ್ ಯು. 3 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಮತ್ತೆ ರೀ ಅಂತ ಹೇಳ್ತಾ ಇದ್ದಾರೆ ಶಿವ ಅವರು. ಮತ್ತೆ ಹೇಳಬೇಕು ಶಿವ ಅವರು, ಎಂಥ ವಿಷಯ ಎಲ್ಲ ವಿಶೇಷ ಎಂತ ಉಂಟು ಎಲ್ಲ ಹೇಳಬೇಕು ನೀವು. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲ್ಲಿ. ಹೌದಾ ರೀ ಅಂತೇಳಿ ಅಲ್ಲ, ನೀವು ಪದ್ಯ ಬರ್ದದಲ್ಲ ಅದಕ್ಕೆ ಹೇಳಿದ್ರು ನಾನು. ವಿಶೇಷ ಎಲ್ಲ ನಿಮ್ಮದೇ. ಲಾವಣ್ಯ ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು. ಸಿಂಪಲ್ ಬಾಯ್ ಹೋದ್ರಾ? ಪ್ರಸಾದನ್ನ ಹೋದ್ರಾ? ಹಬ್ಬ ಅದ್ಭುತ ಮುಗುಳು ನಗೋರಿ ನಿಮ್ದು. ಹೌದಾ? ನನಗೆ ಗೊತ್ತೇ ಇಲ್ಲ ಮಾರ್ರೆ, ನಾನು ಒಟ್ರಾಸಿ ನಗೋದು ಮಾರ್ರೆ. ಶಾರದಾ ಥ್ಯಾಂಕ್ ಯು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಹೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಥ್ಯಾಂಕ್ ಯು ಶಾರದಾ ಸಿಸ್. ಮತ್ತೆ ಏನ್ರಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಶಿವ ಅವರು. ಹೇಳಬೇಕು ಶಿವ ಅವರು, ಹೇಳಬೇಕು ಎಂತ ಅಂತ ನೀವು ಹೇಳಿದರೆ ನಾವು ಉತ್ತರ ಕೊಡ್ತೇವೆ. ಶಿವ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು. ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಸಿಸ್ನ ವಿಡಿಯೋ ನೋಡಲಿಕ್ಕೆ ಬಾಕಿಟ್ಟು ಮತ್ತೆ ನೋಡ್ತೇನೆ. ಲಾವಣ್ಯ ಸಿಸ್ ನಗಡ್ತಾ ಇದ್ದಾರೆ. ಲಾವಣ್ಯ ಸಿಸ್ ಶಾರದಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು. ಕಪ್ಪೆಲ್ಲ ಕೊಡ್ತಾ ಇದ್ದಾರೆ ಲಾವಣ್ಯ ಸಿಸ್, ಥ್ಯಾಂಕ್ ಯು. ಏನು ಊಟ ಮಾಡಿದ್ರಿ ಮಧ್ಯಾಹ್ನದ ವೇಳೆಯಲ್ಲಿ? ಇವತ್ತು ಫಿಶ್ ಫ್ರೈ, ನಮಗೆ ಫಿಶ್ ಕರಿ. ಯಾನು ಪೋಪೆ ಇರ್ ಪೋತಿಚರಿ ಪೋಪೆ ಬಂಡರ್. ಲಾವಣ್ಯ ಅವರೇ ಅಂತ ನಗ್ತಾ ಇದ್ದಾರೆ ಶಿವ ಅವರು. ಜಯರನ್ ಅವರು ಕೂಡ ನಗ್ತಾ ಇದ್ದಾರೆ. ನಾಳೆ ಅಡ್ಡ ಬರೋದುಂಟು ಜಯರನ್ನ. ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲ ಮಧು ಮಂಚಕ್ಕೆ, ಒಳ್ಳೆ ವನದಲ್ಲಿರ. ಓಕೆ ಜಯರನ್, ಓಕೆ ಯಾರು ಮಾಡಿ ದಾದನ ಬೇಲೆ ಉಂಡು ಬಂಡಾರದೆ ಪೋಯರಲ್ಲಿ ನಿನ್ನೆ. ಶಾರದಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಉಲ್ಲೆ ಬಂದು ತೆಲ್ತೊಂದುಲ್ಲೇರು. ಓಕೆ ಸಿಸ್, ಈವ್ನಿಂಗ್ ಲೈವ್ಗೆ ಬನ್ನಿ. ಬಾಯ್. ಓಕೆ ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಬರ್ತೇನೆ ಮತ್ತೆ. ಉಲ್ಲೆ ಮನದುಲ್ಲೇರು. ಶಿವ ಅವರೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಶಿವ ಅವರು ನಗುತ್ತಾ ನೀ ಬರುವೆ, ನಗುವಿನನೇ ಮನಸೆಳೆವೆ, ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ, ನಗುತ್ತಾ ನೀ ಬರುವೆ.
ಓಲೇರೆನ್ನ ಕ್ರಶ್ ಈ ಓಲಿಯೇ ಏರುಲ್ಲೇರು ಅದು ಬರುದಿಲ್ಲವಾ ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿದೆ ಅದಷ್ಟೇ ಬರುದು ಯಾವು 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 ಯಾವ ಬಣದಲ್ಲಿ ಹೇಳಿ ಲಾವಣ್ಯ ಅವರೇ ಊಟ ಆರೋಗ್ಯ ರೀ ಅಂತ ಹೇಳ್ತಾ ಇದ್ದಾರೆ ದಾದಿ ಏರು ಕ್ರಶ್ ಓಣಿರ್ನ ಬೈಜಿನಲ್ಲ ಕ್ರಶ್ ಪೊಡಿ ಪೊಡಿ ಮಲ್ಪಾಡಪ್ಪ ಸರಿಯಾಪು ಕ್ರಶ್ ಕ್ರಶ್ಡ್ ಆಯ್ಜಿಯಾರ ಇಂದೇ ಮೇರಿ ಏರ್ ಗೊತ್ತಲ್ಲೇ ಸ್ವರ ಸಂಪದ ಸಿಸ್ ಲೈವ್ ಮಲ್ಪುಜಿರುತ್ತೆ ಜೇರನ್ ಬ್ರೋ ಸ್ವರ ಸಂಪದ ಸಿಸ್ ಲೈವ್ ಮಲ್ಪೇರಿಜ್ಜೆ ರೀ ಸಂಗೀತ ಅವರೇ ಅಂತ ಹೇಳ್ತಾರೆ ಹೇಳಿ ಶಿವ ಅವರೇ ಹೇಳಿ ಹೇಳಿ ಹೇಳುವಂಥವರಾಗಿ ನಾವು ಕೇಳುವಂಥವರಾಗುತ್ತೇವೆ ಹೇಳಿ ಲಾವಣ್ಯವರೇ ಊಟ ಆಯ್ತಾ ಲಾವಣ್ಯವರು ಹೋದ್ರಾ ನೀವು ಹೇಗೆ ಕಾಣ್ತೀರಾ ಗೊತ್ತಾರೆ ನಾನು ಚಂದ ಕಾಣೋದಿಲ್ಲ ಅದೊಂದು ಗೊತ್ತು ನನಗೆ ನಾನು ಸುಂದರವಾಗಿಲ್ಲ ಚಂದವಾಗಿಲ್ಲ ಅದೊಂದು ಗೊತ್ತು ಮತ್ತೆ ನಿಮ್ಗೆ ಹೇಗೆ ಕಾಣಿಸ್ತೇನೆ ಗೊತ್ತಿಲ್ಲ ನನಗೆ ಅಷ್ಟೇ ಊಟ ಆಯ್ತು ಶಿವ ಅವರೇ ಅಂತ ಹೇಳ್ತಾ ಇದ್ದಾರೆ ಲಾವಣ್ಯ ಸಿಸ್ ನನಗೆ ಅದೆಲ್ಲ ಇದು ಇಲ್ಲ ಹೇಗೆ ಬೇಕಾದ್ರೂ ಕಾಣಲಿ ಏನಾಗ್ತದೆ ಅಂತ ಅಷ್ಟೇ ಚಂದ ಅಂತಿಲ್ಲ ನಾನು ಅದು ನನಗೆ ಗೊತ್ತುಂಟು ನಿಮ್ಗೆ ಹೇಗೆ ಕಾಣಿಸ್ತೇನೆ ಹೇಳ್ಬಹುದು ನೀವು ಲಾವಣ್ಯ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಶೃಂಗಾರ ಕಾವ್ಯ ಸಿನಿಮಾದ ನಟಿ ಕಾವ್ಯ ತರ ಇದ್ದೀರಾ ಕಣ್ರಿ ಹೌದಾ ಆಗಿದ್ದೇನಾ ನಿಮ್ಗೆ ಹಾಗೆ ಕಾಣಿಸಿರ್ಬಹುದು ನನಗೆ ನನ್ನ ಲೆಕ್ಕದಲ್ಲಿ ನಾನು ಚಂದ ಇಲ್ಲ ಅಷ್ಟೇ ಸಾಮಾನ್ಯ ಗೌಡ ಅವರು ಬಂದ್ರು ಹಾಯ್ ಸಾಮಾನ್ಯ ವೆಲ್ಕಮ್ ಸಾಮಾನ್ಯ ಅವರೇ ಕಾಫಿ ಆಯ್ತಾ ಸಾಮಾನ್ಯ ಗೌಡ ಅವರೇ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ನೀವು ನಿಮ್ದು ಚಾನಲ್ ಸಿಗ್ತಾ ಇಲ್ಲ ನನಗೆ ಶಿವ ಅವರೇ ನಿಮ್ದು ಚಾನಲ್ ಉಂಟಲ್ಲ ರವಿ ಅವರು ಬಂದ್ರು ಓಕೆ ರವಿ ಅವರೇ ವೆಲ್ಕಮ್ ವೆಲ್ಕಮ್ ಬಾಯ್ ಅಂತ ಹೇಳಿದ್ರೆ ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಿಸ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಯ್ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯ ಅವರು ಇದ್ದೀರಾ ಕಮೆಂಟ್ ಮಾಡಿ ಒಂದು ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ರವಿ ಅವರು ಥ್ಯಾಂಕ್ ಯು ಸೋ ಮಚ್ ಲಾವಣ್ಯವರೇ ನಮ್ದು ಊಟ ಆಯ್ತು ಅಂತ ಹೇಳ್ತಾ ಇದ್ದಾರೆ ರವಿಯವರೇ ನಿಮ್ದು ಕಾಫಿ ಆಯ್ತಾ ಅಲ್ಲ ಊಟ ಮಾಡಿದ್ರಾ ಜೇರನ್ ಪೋಯರಾ ಅರ ಕ್ರಶ್ ಪೋಣು ಮಾರ್ರೆ ಜೇರನ್ನ ಹಾ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯ್ತಾ ಸಾಮಾನ್ಯ ಅವರೇ ಲಾವಣ್ಯ ಅವರೇ ಇರಿ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಫಿ ಟೀ ಆಯ್ತು ಮಧ್ಯಾಹ್ನ ಊಟ ಮಾಡಿದೆ ಓಕೆ ಮತ್ತೆ ರೀ ಅಂತ ಹೇಳ್ತಾ ಇದ್ದಾರೆ ಹೇಳ್ಬೇಕು ಶಿವ ಅವರೇ ಹೇಳ್ಬೇಕು ನೀವು ಹೇಳ್ಬೇಕು ನಾವು ಕೇಳ್ಬೇಕು ಹಾ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯ ಇರ್ ಲೈವ್ ಮಲ್ಪಾರೆಜ್ಜ ಶಿವ ಅವರೇ ನೀವು ಲೈವ್ ಮಾಡ್ತೀರಾ ಮಾತು ಮಧುರ ಕಣ್ರಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಹಾಯ್ ಅಂತ ಹೇಳ್ತಾ ಇದ್ದಾರೆ ರವಿ ಅವರು ಹಾಯ್ ರವಿ ಅವರೇ ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಸೋ ಮಚ್ ನಿನ್ನೆಗೆ ನಾಳೆ ಇಲ್ಲ ರೀ ಒಂದು ದಿನ ಲೈವ್ ಮಾಡಬೇಕು ಮಾಡಲಿಲ್ವಾ ಇನ್ನು ಫಸ್ಟ್ ಮಾಡಬೇಕಾ ನೀವು ಓಕೆ ಒಂದ್ಸಲ ಮಾಡಿ ಶಿವ ಅವರೇ ನೀವು ಕೂಡ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ ಆಯ್ತಾ ವಿಡಿಯೋ ಇದ್ರೆ ನೋಡ್ತೇನೆ ಇವತ್ತೇ ನೋಡ್ತೇನೆ ಅಂತಲ್ಲ ನೋಡ್ತೇನೆ ಆಯ್ತಾ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ
ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ರವಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹೌದು ಹೌದು ರೀ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕಮೆಂಟ್ ಮಾಡ್ತೇನೆ. ಓಕೆ. ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬೆ, ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ನೀವು ಲೈವ್ ಬಂದು ಎಷ್ಟೊತ್ತಾಯಿತು? ಎಷ್ಟು ಗಂಟೆಗೆ ಲೈವ್? ನಾನು ಬಂದು 20 ನಿಮಿಷ ಆಯಿತು ರವಿ ಅವರೇ, 20 ನಿಮಿಷ ಆಯಿತು ರೀ. ಬನ್ನಿ ಹೋಗೋಣ ಸರಿಗಮ ಪಾಸ್. ಮಕ್ಕರು ಮಾಡುದ ಶಿವ ಅವರೇ? ಎಂತ ಇದು, ಎಂತ ವಾಯ್ಸ್? ನನ್ನದು ವಾಯ್ಸ್ ಅಷ್ಟು ಚಂದ ಇಲ್ಲ. ನಾನು ಸುಮ್ಮನೆ ಹೀಗೆ ಹಾಡೋದು ಮಾತ್ರ ಒಂದೊಂದು. ಅಂದರೆ ನನಗೆ ಉಂಟಲ್ಲ ಕೆಲಸ ಮಾಡುವಾಗ ಹಾಡಿ ಅಭ್ಯಾಸ ಆಗಿದೆ ಸ್ವಲ್ಪ, ಹಾಗೆ ಒಂದು 2 ಲೈನ್ ಮಾತ್ರ ಗೊತ್ತುಂಟು. ಇದು 2 ಲೈನನ್ನು ಇಟ್ಕೊಂಡು ನಾವು ಸರಿಗಮಕ್ಕೆ ಹೋಗ್ಲಿಕ್ಕೆ ಆಗ್ತದ? ಅಲ್ಲಿ ರಶ್ ಉಂಟು ತುಂಬ ಸರಿಗಮದಲ್ಲಿ. ನಮಗೆ ಇದುವೇ ಸಾಕು, ಇಷ್ಟೇ, ಈ ಲೈವೇ ಸಾಕು ನಮಗೆ. ಹಬ್ಬ ಹಬ್ಬ ನಾನು ಬಂದ ಮೇಲೆ ಹಾಡಿನ ಸುರಿಮಳೆ. ಹೌದು, ನೀವು ಹಾಡಾಗ್ತೀರಲ್ಲ. ಹಾಡಲ್ಲಿ ಏನು ಗೊತ್ತಾ ಶಿವ ಅವರೇ, ಹಾಡಂದರೆ ನನಗೂ ಕೂಡ ಇಷ್ಟವೇ. ಯಾರಾದರೂ ಹಾಡು ಹಾಕಿದರೆ ನಾನು ಕೂಡ ಹಾಡ್ತೇನೆ ಅಷ್ಟೇ. ಥ್ಯಾಂಕ್ ಯು ಮಾತ್ರ ನಿಮಗೆ, ನೀವು ಹಾಡು ಹಾಕಿದ್ದೀರಲ್ಲ. ನನಗೆ ಹಾಡು ಹೇಳಿದರೆ ನನಗೆ ಕೂಡ ಖುಷಿಯೇ. ನಂದು ಟೈಮ್ ಪಾಸ್ ಆಗ್ತದೆ. ಹಾಡು ಹೇಳ್ತಾನೆ ಇರ್ತೇನೆ ನಾನು ಮನೆಯಲ್ಲಿ ಕೂಡ. ಅದರಲ್ಲಿ ಸ್ವರ ಬರೋದಿಲ್ಲ, ಹಾಗೆ ಆಗಿದೆ ಅಷ್ಟೇ. ಸರಿ ಅಂತ ಹೇಳ್ತಾ ಇದ್ದಾರೆ. ಟಿ ವಿ ಚಾನಲ್ಗೆ ಹೋಗಿ ನಮ್ಮೂರಿಗೆ ಬಂದು ಹಾಡಿ. ನಿಮ್ಮ ಊರಿಲ್ಲಿಯೇ ರವಿ ಅವರೇ? ಬರುವ ಖಂಡಿತ ಬರುವ ನಿಮ್ಮ ಊರಿಗೆ. ಊರಲ್ಲಿ ನಿಮ್ಮದು ರವಿ ಅವರು? ನನಗೆ ಕೇಳಿಕೆ ನೆನಪಿಲ್ಲ ಊರಲ್ಲಿ ಅಂತ. ನಮ್ಮೂರ ಹಬ್ಬಕ್ಕೆ ಬಂದು ಹಾಡಿ. ಹೌದಾ? ಓಕೆ, ಬರುವ. ಹೌದಾ ರೀ ಅಂತ ಹೇಳ್ತಾರೆ. ಹೌದು ರೀ ಶಿವ ಅವರೇ, ಹೌದು. ಹಾಡು ಹಾಡು ಹಳೆಯದಾದರೇನು, ಭಾವನವನ ವೀಣಾ. ಅಷ್ಟೇ, ಒಂದೊಂದು ಲೈನ್ ಮಾತ್ರ ಬರುದು. ಅದಕ್ಕಿಂತ ಹೆಚ್ಚು ಹಾಡಿದ್ರೆ ಬರ್ಲಿಕ್ಕಿಲ್ಲ ಅಷ್ಟೇ. ಆಗಿದೆ. ನಿಮ್ಮ ಪತಿದೇವರು ತುಂಬ ಪುಣ್ಯವಂತರು. ತುಂಬ ಪುಣ್ಯವಂತರು. ಅವರಿಗೆ ಅಷ್ಟು ಇಷ್ಟ ಇಲ್ಲ ಹಾಡುದಂದ್ರೆ. ಹೀಗೆ ನಾನು ಹಾಡ್ತಾನೆ ಇರ್ತೀನಿ. ಮತ್ತೆ ಸಾಕಾದ್ರೆ ಹೇಳ್ತಾರೆ ಹಾಡು ಬೇಡ ಅಂತ ಹೇಳ್ತಾರೆ, ಸಾಕು ಅಂತ. ನಮ್ಮೂರ ದಸರಕ್ಕೆ ಬನ್ನಿ, ಈ ಹಾಡು ಹಾಡಿ. ಬರುವ ಖಂಡಿತ ಬರುವ ರವಿ ಅವರೇ, ಖಂಡಿತ. ಶಿವ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಿವ ಅವರು ನಗ್ತಾ ಇದ್ದಾರೆ. ಅವರು ಹಿಂದಿ ಆಡ್ತಾರೆ, ನನ್ನ ಹಸ್ಬೆಂಡ್ ಹಿಂದಿ ಹಾಡು ಆಡ್ತಾರೆ ಅವರು. ನಾನು ಸ್ವಲ್ಪ ಸ್ವರ ಕೊಡ್ತೇನೆ ಹಾಗೆ ಹೀಗೆ. ಮತ್ತು ಕನ್ನಡದಾಗ ಅವ್ರಿಗೆ ಅರ್ಥ ಆಗೋದಿಲ್ಲಲ್ಲ, ಹಾಗೆ. ಇನ್ನು 2 ತಿಂಗಳಾಯಿತು ಇದೆ ದಸರಾ, ಆವಾಗ ಬನ್ನಿ ಆಡೂರಿ ಅಂತ ಹೇಳ್ತಾ ಇದ್ದ. ಓಕೆ, ಬರುವ ರವಿ ಅವರೇ, ಖಂಡಿತ ಬರುವ. ಗ್ರೇಟ್ ರೀ ನೀವು, ಎಂತ ಗ್ರೇಟ್ ಶಿವ ಅವರೇ, ಎಂತ ಗ್ರೇಟ್. ಏನು ಗ್ರೇಟ್ ಇಲ್ಲ. ಕೆಲವರಿಗೆ ಹಾಡು ಇಷ್ಟ ಆಗ್ತದೆ, ಕೆಲವರಿಗೆ ಹಾಡು ಇಷ್ಟ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಹಾಡಬೇಡಿ ಸಾಕು ಅಂತ ಹೇಳ್ತಾರೆ ಕೆಲವರು. ಹಾಗೆ ನಿಮಗೆ ಹಾಡು ಇಷ್ಟ ಕಾಣಬೇಕು, ಅದಕ್ಕೆ ನೀವು ಹಾಡು ಹಾಕ್ತೀರಾ. ನಾನು ಹಾಡ್ತೀನಿ ಹಾಗೆ. ನನಗೆ ತುಂಬ ಖುಷಿ ಆಯಿತು ಕಂಡು. ಥ್ಯಾಂಕ್ ಯು ಶಿವ ಅವರೇ. ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಡು, ಅದಕ್ಕೆ ನಾನು ಹಾಡ್ತಾ ಇಲ್ಲ. ನೀವು ಹಾಕಿದ್ರಲ್ಲ, ಆಗ ಒಮ್ಮೆ ಇದು ಕೊಟ್ಟರೆ ಕೀ ಕೊಟ್ಟರೆ ಮತ್ತೆ ಹಾಡ್ತಾನೆ ಇರೋದು ಹಾಗೆ. ರಕ್ಷಸಿಸ್ ಬಂದರು. ಹಾಯ್ ಸ್ವೀಟಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಬ್ಯೂಟಿ. ಬೆಳದಿಂಗಳ ಬಾಳೆ ಬಂದರು ನಮ್ಮದು. ರಕ್ಷಸಿಸ್ ಬಂದರು. ಮತ್ತೆ ವಿಶೇಷ ರಕ್ಷಸಿಸ್, ಕಾಫಿ ಆಯಿತಾ? ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು.
ಗೆ ನನ್ನನ್ನು ಕೀತು ಈ ನನ್ನ ಸೇರೆಂದಿತು. ಮಡಿಕೇರಿ ದಸರಾ ಗೊತ್ತಿದ್ದ ನಿಮಗೆ? ಅವತ್ತೇ ನಮ್ಮೂರಲ್ಲೂ ದಸರಾ. ಹೌದಾ? ಚಿನ್ನ ನನ್ನ ನೋಡು, ನನ್ನ ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಕೇಳಿ ಇದು ನನ್ನ ಹಾಡು, ಹಾಡು ನನ್ನ ಹಾಡು. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಕಾಫಿ ಇಲ್ಲ, ಕಾಫಿ ಬರ್ಪುಜರ ರಕ್ಷಸಿಸ್. ಮತ್ತೆ ಎಂತ ಕುಡಿತೀರಿ? ಏನಿಲ್ವಾ ಸಾಯಂಕಾಲ? ಹಾಡು ಹೇಳಿದ್ರೆ ನಮಗೆ ಚೆನ್ನಾಗಿ ನಿದ್ದೆ ಬರ್ತದೆ, ಅದಕ್ಕೆ ನಾನು ಹಾಡು ಹೇಳುದಿಲ್ಲ ರವಿ ಅವರೇ. ಈಗ ಎಲ್ಲರೂ ಇಲ್ಲಿಯೇ ಮಲಗ್ತಾರ ಕಾಣಬೇಕು. ಶಿವ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಿವ ಅವರು, ಥ್ಯಾಂಕ್ ಯು ಸೋ ಮಚ್. ರಕ್ಷಸಿಸಿ ನೀ ಲೈವ್ ಮಲ್ದಿದ್ದಾರೆ? ಕಾಣೆ ಮಲ್ದಾರ ಇದ್ದೀನಿ ಪನದಲ್ಲಿ ರಕ್ಷಸಿಸ್. ಅದ್ಭುತವಾದ ರಾಗ. ಥ್ಯಾಂಕ್ ಯು ಶಿವ ಅವರೇ. ಮತ್ತೆ ನಮ್ಮ ರಕ್ಷಸಿಸ್ ಇದ್ದಾರಲ್ಲ, ರಕ್ಷ ಚಾನಲ್ ಇದೆ ಅಲ್ಲ, ಅವರು ನನಗಿಂತ ಚಂದ. ನಾನಾದ್ರೆ ಹೀಗೆ ಸುಮ್ಮನೆ ಹೇಗಾಡಿದಾರೆ, ಅವರು ಚಂದ ಆಡ್ತಾರೆ. ಅವರ ವಾಯ್ಸ್ ಸ್ವೀಟ್ ವಾಯ್ಸ್ ಅವರದ್ದು, ರಕ್ಷಸಿಸಿದು. ಅವರ ಇದುಂಟು, ಲೈವ್ ಉಂಟು, ಬೆಳಿಗ್ಗೆ 10 ಉಂಟು, ಇಲ್ಲದಿದ್ದರೆ ಸಾಯಂಕಾಲ 3 ಕೂಡ ಮಾಡ್ತಾರೆ ಅವರು. ಇವತ್ತು ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು. ಅವರ ಚಾನಲ್ಗೆ ನೀವು ಕನೆಕ್ಟ್ ಆಗಿ ಶಿವ ಅವರೇ, ರಕ್ಷ ಚಾನಲ್ಗೆ. ಆಯ್ ರಕ್ಷಿ ಅವರೇ ಅಂತ ಹೇಳ್ತಾ ಇದ್ದಾರೆ. ವಾಯ್ಸ್ ಅದು ಜೀ ಕನ್ನಡಕ್ಕೆ ಹೋಗ್ಬೇಕು ಆ ವಾಯ್ಸ್. ಆಯ್ ಶಿವ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ನಾನು ಆಲ್ರೆಡಿ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಾ ಓಕೆ. ಹಾಗಾದ್ರೆ ಅವರು ಕೂಡ ಕನೆಕ್ಟ್ ಆಗಿರ್ಬೋದಲ್ವಾ? ರವಿ ಅವರು ಸೂಪರ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು. ರಕ್ಷಸಿಸ್ ಮಧ್ಯಾಹ್ನದ ಆದಿ ಕಜಿಪು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಅದು ಇತ ಪೋದ್ ಬರ್ಪೇರಾರು ಪೋಯಿರ್ತೋಜು ಡೌಟ್. ಎಂಕ ಕ್ಲೀನಿಂಗ್ ಬೇತೇತನ ಆತಿಜಿ ಕ್ಲೀನಿಂಗ್ ಆತಿಜಿ ನಲ್ಲ ಬೇಲೆ ಸಾಕಾಪುಜಿ ರಕ್ಷಸಿಸ್. ನೀವು ಗದ್ದೆಯೊಳಗೆ ಡ್ಯಾನ್ಸ್ ಹೊಡೆದಿರೋದು ನೋಡಿದ್ದೇನೆ ಬಿಡಿ. ಗದ್ದೆಯೊಳಗೆ ಡ್ಯಾನ್ಸ್ ಮಾಡಿದ್ದೇನೆ ನಾನು? ಇಲ್ಲಪ್ಪ, ನಾನು ಗದ್ದೆಗೆ ಬರಲಿಲ್ಲ. ಒಂಜಿ ಪೂಜೆ ಉಂಡು ಇಲ್ಲಡ ಐಕ್ ಫುಲ್ಲು ಕ್ಲೀನಿಂಗ್. ಓ ಅಂದೆ ಅಂಚನಾ? ಒಂಜಿ ಪೂಜೆ ಉಂಡು ಇಲ್ಲಡ ಐಕ್ ಕ್ಲೀನಿಂಗ್. ಓಕೆ ಓಕೆ. ನೀ ಬಂದರೆ ಮೆಲ್ಲನೆ ಜಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಒಮ್ಮಿ ಬಂದಿತು. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ ಗದ್ದೆಯಲ್ಲಿ? ನಾನು ಗದ್ದೆಯಲ್ಲಿ ಡ್ಯಾನ್ಸ್ ಮಾಡಲಿಲ್ವಾ? ನಾನು ಸ್ಟೇಜಲ್ಲಿ ಮಾಡಿದ್ದೇನೆ ಡ್ಯಾನ್ಸ್. ಆದರೆ ಎಂತ ಡ್ಯಾನ್ಸ್ ಅಷ್ಟು ಬರೋದಿಲ್ಲ ನನಗೆ ಡ್ಯಾನ್ಸ್. ಹೇಗಿದ್ದೀರಾ ರಕ್ಷಾ? ಅದು ನಮ್ಮ ಮಹಿಳಾ ಸಮಿತಿದು ಪ್ರೋಗ್ರಾಮ್ ಇತ್ತು, ಆಗ ಮಾಡಿದ್ದೇನೆ. ಕಾಣೆ ಮಲ್ದಿಜರೆ ಲೈವ್ ಮಲ್ದಿದ ಅಲ್ಲಲ್ಲಿ ವ್ಯೂಸಿ ಇಜ್ಜಿತ್ತೆ ಅಂದರೆ 0 ತೋಚ್ಕೋಣೆಣ್ಣ. ವಿಡಿಯೋ ಹಾಕಿದ್ದಿಲ್ಲ. ಎಲ್ಲಿ ಅದು? ಅದು ಗದ್ದಿದ್ದ. ಅದು ಮಾಡಿದ್ದೇವೆಯಾ? ಅದು ನಾನು ಮಾಡಿರ್ಲಿಲ್ಲ, ಅದರಲ್ಲಿ ನಾನು ವಿಡಿಯೋ ತೆಗಿತಾ ಇದ್ದೆ. ಅದು ನಮ್ದು ಕೆಸರು ಗದ್ದೆಯಲ್ಲಿ. ಗೊತ್ತಾಯ್ತು ಈಗ ಶಾರ್ಟ್ ವಿಡಿಯೋ. ಅದರಲ್ಲಿ ನಾನಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮಹಿಳಾ ಸಮಿತಿಯವರೆಲ್ಲ ಇದ್ರು ಅದರಲ್ಲಿ. ನಾನು ವಿಡಿಯೋ ಮಾಡ್ತಿದ್ದೆ. ನಾನು ಅಲ್ಲಿಗೆ ಹೋದರೆ ವಿಡಿಯೋ ಮೊಬೈಲಲ್ಲಿ ಏನಾಗಬೇಕು, ಅದಕ್ಕೆ ನಾನು ವಿಡಿಯೋ ಮಾಡೋದು. ಮತ್ತೆ ವಿಡಿಯೋ ಎಲ್ಲ ಮಾಡಿದ ನಂತರ ಹೋಗಿ ಡ್ಯಾನ್ಸ್ ಮಾಡಿದೆ. ಅದು ವಿಡಿಯೋದಲ್ಲಿಲ್ಲ ನಾನು ಮಾತ್ರ. ಶಿವ ಅವರೇ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ರಕ್ಷಸಿಸ್. ಅದು ಹೇಳುದಲ್ಲ ನೀವು? ಗೊತ್ತಾಯ್ತು ಗದ್ದೆಯಲ್ಲಿ. ಅದು ಕೆಸರು ಗದ್ದೆದ್ದು. ಶಿವ ಅವರೇ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದ. ಅದು ನಮ್ದು ಎಲ್ಲಿದೆ ವಿಡಿಯೋ? ಅದು ಬೆಳಿಗ್ಗೆಯಿಂದ ನಾವು ರಾತ್ರಿ ತನಕ ಅಲ್ಲೇ ಇದ್ವು.
ಅದರದ್ದು ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ, ಲಾಂಗ್ ವಿಡಿಯೋ ಹಾಕಿದ್ದೇನೆ ಅದರದ್ದು ನೋಡಿ. ಕೆಸರು ಗದ್ದೆ ಅಂತ ನಾನು ಸ್ವಲ್ಪ ಅದು ತುಳುವಿನಲ್ಲಿ ಮಾಡಿದ್ದೆ, ಅದು ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಹೌದೌದು, ಗದ್ದೆಯಲ್ಲಿ ಡ್ಯಾನ್ಸ್ ತಾನೆ ಅದು. ಹೌದೌದು ರಕ್ಷಾ ಅವರೇ, ನೀವು ಆರೋಗ್ಯವಾಗಿದ್ದರೆ ಈ ಶೂ ಆರೋಗ್ಯವಾಗಿದ್ದಂಗಿರಿ ಅಂತ ಹೇಳ್ತಾ ಇದ್ದಾರೆ. ಅದು ನೀವೇ ಅಂತ ತಿಳ್ಕೊಂಡು ಬಿಟ್ಟಿದ್ದೆ ನಾನು. ಇಲ್ಲ ಇಲ್ಲ, ನಾನು ಅದರಲ್ಲಿ ಇಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೆ, ಮತ್ತೆ ಲಾಸ್ಟಿಗೆ ಹೋಗಿ ಡ್ಯಾನ್ಸ್ ಮಾಡಿದ್ದು. ಹಾಗೆ ಲಾಸ್ಟ್ ಎಲ್ಲ ಮುಗೀತಲ್ಲ, ಆದ ನಂತರ ಹೋಗಿ ಡ್ಯಾನ್ಸ್ ಮಾಡಿದೆ, ಅದರಲ್ಲಿ ನಾನಿಲ್ಲ. ಅದು ಶಿವ್ ಅವರು ಇವಾಗ ಒಂದು ಸಲ ಡ್ಯಾನ್ಸ್, ಇವಾಗ ಎಂತ ಡ್ಯಾನ್ಸ್ ಮಾಡೋದಕ್ಕ, ನನಗೆ ಅಷ್ಟು ಡ್ಯಾನ್ಸೇ ಬರೋದಿಲ್ಲ. ಯಾಕೆ ಮುಗುಳ್ನಾಗೆ ರಕ್ಷಾ ಅವರೇ ಅಂತ ಹೇಳ್ತಾ ಇದ್ದಾರೆ. ಶಿವ್ ಅಂತ ಹೇಳಿದ್ರೆ ಇವಾಗ ನೀವು ಹೇಳಿದ್ರಲ್ಲ, ಅದಕ್ಕೆ ಅವರಿಗೊಂದು ನಗು ಬಂತು, ಚಂದದ ನಗು ಅದು. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕಣೋ, ಈ ಬಾಳು ಸುಂದರ ನಗರಿ ನೀನಿಡರ ಮೇಟಿಕ, ನಿಂತಾಗ ಬುಗುರಿಯಾಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ನಿಮ್ಮ ಮಾತು ಕೇಳಿ ಆ ನಗು ಬಂತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಿಡಿಯೋಸ್ ತುಳುವಿನಲ್ಲಿರೋದಕ್ಕೆ ನೋಡಿಲ್ಲ ನಾನು. ಅದು ಈಗ ಒಂದು 5-6 ವಿಡಿಯೋ ತುಳುವಿನಲ್ಲಿ ಉಂಟು. ಅದಕ್ಕಿಂತ ಮುಂಚೆ ಮದುವೆದ್ದು ಮತ್ತು ಅರಿಶಿನ ಶಾಸ್ತ್ರ ಎಲ್ಲದು ಹಾಕಿದ್ದೇನೆ, ಅದು ಕನ್ನಡದಲ್ಲಿ ಉಂಟು, ನೋಡಿ ನೀವು ಹುಡುಕಿ, ಕನ್ನಡ ಲಾಗ್ ಕೂಡ ಉಂಟು. ತುಳು ಈಗ ಒಂದು 5-6 ವಿಡಿಯೋ ಇದಿರ್ಬೋದು, ಕೆಲವು ಕನ್ನಡದಲ್ಲೇ ಉಂಟು ವಿಡಿಯೋ. ನಾವು ದೇವಸ್ಥಾನಕ್ಕೆಲ್ಲ ಓದದ್ದು ಅದೆಲ್ಲ ಕನ್ನಡದಲ್ಲಿ ಉಂಟು. ನಾನು ಈಗ ಒಂದು 5-6 ವಿಡಿಯೋ ಮಾತ್ರ, ನಾನು ಅದು ನನ್ನ ಅಜ್ಜಿ ಮನೆಯಲ್ಲಿ ಫಂಕ್ಷನ್ ಆಯ್ತಲ್ಲ, ಅದರಲ್ಲಿ ಸ್ವಲ್ಪ ನಾನು ತುಳುವಿನಲ್ಲಿ ಮಾಡಿದೆ. ನನಗೆ ಸ್ವಲ್ಪ ತುಳು ಅಂದರೆ ಸ್ವಲ್ಪ ಸುಲಭ ಆಗ್ತದೆ ಮಾಡಲಿಕ್ಕೆ. ಹಾಗೆ ನೀವು ಕನ್ನಡ ನೋಡಿ, ಕನ್ನಡ ಉಂಟು, ಇನ್ನು ನೋಡುವ, ಇನ್ನು ಕನ್ನಡದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೀವು ವಿಡಿಯೋ ನೋಡಿದರೆ ಒಂದು ಕಮೆಂಟ್ ಹಾಕಿ ಆಯಿತಾ? ಯಾರು ಕೂಡ ವಿಡಿಯೋ ನೋಡಿದರೆ ಒಂದು ಕಮೆಂಟ್ ಹಾಕಿ ಬಿಡಿ, ಗೊತ್ತಾಗಬೇಕಲ್ಲ ನಮಗೆ ನೀವು ವಿಡಿಯೋ ನೋಡಿದ್ದೀರಾ ಅಂತ. ಹೌದು, ನಿಮ್ಮ ಭಾಷೆ ನಮಗೆ ಬೈಯೋ ಥರ ಕಾಣಿಸ್ತದೆ, ಅದಕ್ಕೆ ನಾವು ವೀಡಿಯೋಸ್ ನೋಡೋ ಬೈಯೋ ಥರ ಕಾಣಿಸ್ತದೆ. ಇಲ್ಲಪ್ಪ, ನಾವು ಬೈಯೋದಿಲ್ಲ ಯಾರಿಗೂ ಕೂಡ, ನಾವು ಬೈಯೋದಿಲ್ಲ. ಆರೋಗ್ಯ ಬಗ್ಗೆ ಕಾಳಜಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ತುಳುವಿನಲ್ಲಿರೋದಕ್ಕೆ ನೋಡಿಲ್ಲ ನಾವು. ದಾದಾ ಅಂಡ್ ರಕ್ಷಿಸಿಸ್, ನಿಮ್ಮ ಭಾಷೆ ನಮಗೆ ಬೈಯೋ ಥರ ಕಾಣಿಸ್ತದೆ. ಇಪ್ಪ ಬೈಯೋದಿಲ್ಲಪ್ಪ, ನಾವು ಓಡಿ ಹೋಗ್ತೇವೆ. ಹೌದೌದು, ನೀವು ಓಡಿ ಹೋಗ್ತೀರಾ. ನೆನಪಾಗಿದೆ, ಆ ದಿನಗಳು, ಆ ಕ್ಷಣಗಳು, ಆ ದಿನಗಳು ನೆನಪಾಗಿದೆ. ಅದು ಬರುವುದಿಲ್ಲವ ನನಗೆ. ನೆನಪಾಗಿದೆ ಆ ದಿನಗಳು. ತುಂಬ ಓಲ್ಡ್ ಆದರೆ ಬರ್ತದೆ, ಸ್ವಲ್ಪ ನೀವು ಬರುವುದಿಲ್ಲ. ನಾನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಹೌದಾ, ನೋಡಿದ್ದೀರಾ? ಓಕೆ ಓಕೆ. ಭುವನ್ ಅವರು ಬಂದರು. ಹಾಯ್ ಭುವನ್ ಅವರು, ವೆಲ್ಕಮ್. ಭುವನ್ ಅವರೇ, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ? ಊಟ ಆಗಿದೆ, ಊಟ ಮಧ್ಯಾಹ್ನ ಆಗಿದೆ, ಅದ ನಂತರ ಕಾಫಿ ಕೂಡ ಆಯ್ತು ನಮ್ಮದು. ಮತ್ತೆ ಹೇಳಿ ಶ್ರೀ ಶೃಂಗಾರ ಕಾವ್ಯ ಅವರೇ, ಮತ್ತೆ ಹೇಳಿ. ನನಗೆ ಶೃಂಗಾರ ಕಾವ್ಯವಾ, ಅದರಲ್ಲಿ ಒಂದು ಪದ್ಯ ಉಂಟಲ್ಲ, ಚಂದ ಉಂಟದು. ಪಾರಿವಾಳ ಬಂದ್ರೆ. ಹಾಯ್ ಪಾರಿವಾಳ, ವೆಲ್ಕಮ್. ಊಟ ಆಯ್ತಾ ಪಾರಿವಾಳ? ಕಾಫಿ ಆಯ್ತಾ? ನಾನು ವಿಡಿಯೋ ನೋಡಿದ್ದಲ್ಲ, ಕಮೆಂಟ್ ಮಾಡಿದ್ದೇನೆ ಹೇಳ್ತಾ ಇದ್ದಾರೆ. ಹೌದಾ, ಓಕೆ ಓಕೆ. ಅದು ಗದ್ದೆದ್ದು ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಲ್ಲ ನೀವು, ಶಾರ್ಟ್ ವಿಡಿಯೋಗೆ ಹಾಕಿದ್ದೀರಾ. ಲಾಂಗ್ ವಿಡಿಯೋ ನೋಡಿ, ಲಾಂಗ್ ವಿಡಿಯೋದಲ್ಲಿ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದೆ ನೋಡಿದರೆ. ಭುವನ್ ಅವರು ಪದ್ರಾಡ್ ಲೈಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಭುವನ್, ಥ್ಯಾಂಕ್ ಯು ಸೋ ಮಚ್. ರಕ್ಷಸಿಸ್ ಉಲ್ಲೆ ಅಂತ ಹೇಳ್ತಾ ಇದ್ದಾರೆ. ಓಕೆ ರಕ್ಷಸಿಸ್, ಥ್ಯಾಂಕ್ ಯು ಪಾರಿವಾಳ. ಕಮ್ಮಿ ಆಗಿದೆ ನೋಡು, ಅದಕ್ಕೆ ವೈರಲ್ ಕಮ್ಮಿ ಆಗಿದೆ. ಹೌದಾ, ಇವತ್ತು ಹಾಕ್ಲಿಲ್ಲವ, ಅಷ್ಟು ಸ್ವಲ್ಪ ಹಾಗೆ ಮೆತ್ತಿಕೊಂಡು ಬಂದದ್ದು.
ಅದು ಖಾಲಿಯಾಗಿದೆಯಾ? ಆ ಲಿಪ್ಸ್ಟಿಕ್ ಅದು ಗುಜರಾತಿನಿಂದ ತಂದದ್ದು. ಅದೀಗ ಇಲ್ಲಿ ಇಲ್ಲ, ಸಿಕ್ಕುದಿಲ್ಲ ನನಗೆ, ಅದುವೇ ಕಷ್ಟ ಆಗ್ತದೆ. ಕೆಲಸ ಜಾಸ್ತಿ, ಮನೆ ಬಿಟ್ಟು ಓಡಿ ಹೋಗೋಣ ಅನಿಸ್ತಾ ಇದೆ ಅಂದೆ ರಾಕ್ಷಸಿಸ್. ಏರ್ಲೆ ಹೆಲ್ಪ್ ಮಲ್ಪುಜೇರಿ ಈಗ ಈರ್ನ ಇಲ್ಲಿ ಪಲ್ಲೆ ಯಾನು ಅಂತ ಬಸ್ ಹೆಲ್ಪ್ ಮಲ್ಪೆ ಪಕ್ಕ ನಮ್ಮ ರಜ್ಜನ ಒಟ್ಟಿಗೆ ಲೈವ್ ಮಲ್ಪದಲ್ಪ ಬೇಲೆ ಮಲ್ಪನಲ್ಲಿ ಲೈವ್ ನಮ್ಮ ಮುಟ್ಟೆತ್ತನೆ ಒಂಚೂರು ಬೈದುವರೆಗೆ ಹೆಲ್ಪ್ ಮಲ್ಪರೆ ಅವಳೆ ಲೈವ್ ಅಂದಿದ್ದು ಅವಳೆ ನಮ್ಮ ಲೈವ್ ರೀ. ಮತ್ತೆ ಹೇಳಬೇಕು ಶಿವ ಅವರೇ, ನೀವು ಹೇಳಬೇಕು. ಹಾಯ್ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಕೆಲಸ ಜಾಸ್ತಿ ನಗೋರ ಆ ಒಂದೇ ಸಾಕು ಸಾಕಾಪಡತೆ ಎಂಕ್ಲ ಹಂಚೇನೆ ಕೆಲಸ ಜಾಸ್ತಿ ಇತ್ತು ಹಂಚೇನೆ. ಶಿವ್ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಅವರು ಸಿಂಪಲ್ ಬಾಯ್ ಮತ್ತೆ ಬಂದರು. ಬನ್ನಿ ಸಿಂಪಲ್ ಬಾಯ್, ನಾನೇ ಸಿಂಪಲ್ ಬಾಯ್ ಪಾತಿರು ಖಾಲಿ ನಮಸ್ತೇನೆ. ಶಿವ ಅವರು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹೌದೌದು ಮಾತ್ರ ಗುಜರಾತಿ, ಹೌದೌದು. ಹೌದಾ, ಅದು ಖಾಲಿ ಆಗಿದೆ, ಅದಕ್ಕೆ ಸ್ವಲ್ಪ ತಲೆ ಬಿಸಿ ಉಂಟೀಗ. ಹಾಯ್ ಸಿಂಪಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ದಿನಾಲು ಎಂತ ಮೇಕಪ್ ಮಾಡಿ ಬರುದು, ಅದಕ್ಕೆ ಸೀದಾ ಬಂದದ್ದು ನಾನು. ಬೇಡ ಮೇಕಪ್ಪೇ ಬೇಡ ಅಂತ. ನಾನು ಯಾವಾಗಲೂ ಸೂಪರ್ ಶಿವ್ ಅಂತ ಹೇಳ್ತೇನೆ. ಸಿಂಪಲ್ ಓಟುಗು ಉಂಟು ಅಂದ ತೋಚೋಡಿಯೇ ಬನ್ನಿ ನನ್ನ ನಂಬಿ ಪ್ಲೀಸ್ ಪ್ಲೀಸ್ ಅಂತ ಅಂಚೆ ಪಡೋದಿಲ್ಲ ಯಾರು ಓಟು. ಸಿಂಪಲ್ ಬಾಯ್ ಓಟು ಕುಂತಿದಾರಾ? ಹೌದಾ, ನಾವು ಕಲಿಬಹುದು ಖಂಡಿತ ಕಲಿಬಹುದು. ರವಿ ಅವರೇ ಕಲಿಬಹುದು, ಖಂಡಿತ ಕಲಿಬಹುದು. ನೋಡಿ ಸಿಂಪಲ್ ಬಾಯ್ಗೆ ನಾವೇ ಕಲಿಸಿದ್ದು ನಮ್ಮ ಭಾಷೆ, ತುಳು ಭಾಷೆ. ಕೇಳಿ ಅಂತೆ ಅವ್ರ ಹತ್ರ, ಅವರೆಷ್ಟು ಚಂದ ತುಳು ಮಾತಾಡ್ತಾರೆ ಸಿಂಪಲ್ ಬಾಯ್. ಹೀಗೆ ನಮಸ್ತೆ ಮಾಡ್ತಾ ಇದ್ದಾರೆ ಅವರು. ನಮೋ ಅಲ್ಲಿದ್ದಾರೆ, ನಮೋ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸಿಂಪಲ್ ಬಾಯ್ ದಾನೆ ಪಾತೆರು ಜರಿಗೆ ಶಿವು, ನಾನು ಎಲ್ಲಿ ಹೃದಯ ಇರ್ತದೆ ಅಲ್ಲಿ ಜಾಸ್ತಿ ಇರುವುದಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಹೃದಯದಲ್ಲಿ ಇರ್ತಾರೆ ಅಲ್ವಾ ಪಾರಿವಾಳ. ಈಗ ಹೃದಯವನ್ನು ಉಟ್ಕೊಂಡು ಹೋಗ್ಬೇಕು ಪಾರಿವಾಳ ಅಲ್ವಾ. ಹೃದಯದ ಒಳಗೆ ಹೃದಯವಿದೆ, ಹೃದಯವು ಕಾವ್ಯ ಬರೆಯುತ್ತಿದೆ, ಯಾವುದು ಈ ಹೃದಯ. ಯಾನು ಓಟಡು ಉಂಟುದು ಜಿ ಕಕ್ಕುಸುರು ಉಂಟುದೆ. ಊಟ ಮಾಡೋದಂದ್ರೆ ಏನು ಹೇಳಿ? ಊಟ ಮಾಡೋದಂದ್ರೆ ವನಸಾಂಡ ಆಂಡ ಅಂದರೆ ಊಟ ಆಯ್ತಾ ಅಂತ. ಊಟ ಮಾಡುವುದಂತ ಹೇಳಿದರೆ ವನಸು ಮಲ್ತೊಂದುಲ್ಲರ ಹಾಗೆ. ಹೌದಾ ನವೀನ್ ಬ್ರೋ? ಸಿಂಪಲ್ ಅಂತ ಅಲ್ಲಿ ಸಿಂಪಲ್ ಬೇತೇನೆ. ಪಾರಿವಾಳ ಅವರು ಶಿವ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಶಿವ ಅಂತ ನಮಸ್ತೆ ಮಾಡ್ತಾ ಇದ್ದಾರೆ. ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ, ನಗರ್ತಾ ಇದ್ದಾರೆ. ಹೌದಾ ನವೀನ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ಸಿಂಪಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಿವ ಅವರು. ಊಟ ಆಯ್ತಾ ಅಂದರೆ ಚಾಪರ್ಯರ ಅಂತ. ಅಲ್ಲಲ್ಲ, ಅದು ತಪ್ಪು ಆಯ್ತಾ. ಊಟ ಆಯ್ತಾ ಅಂದರೆ ಊಟ ಆಯ್ತಾ ಅಂದರೆ ವನಸಾಣ ಅಂತ. ಚಾಪರ್ಯರ ಅಂತ ಹೇಳಿದರೆ ಚಾ ಕುಡಿದ್ರ ಅಂತ. ಹಾಗೆ ಶಿವ ನನ್ನ ಯಾರು ಪ್ರೀತಿಯಿಂದ ಮಾತು ಆಡಿಸ್ತಾರೆ ಅಂಥವರೆಲ್ಲ ಈ ಪಾರಿವಾಳ ಖಂಡಿತ ಇರ್ತದೆ ಶಿವ ಅಂತ ಹೇಳ್ತಾರೆ. ಓಕೆ ರೀ ಸಂಗೀತ ಅವರೇ ಬಾಯ್ ಅಂತ ಹೇಳ್ತಾರೆ. ಬಾಯ್ ಶಿವ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಶಿವ ಅವರೇ. ನಿಮ್ಮದು ಲೈವ್ ಇದ್ದರೆ ಹೇಳಿ, ನಾನು ಮತ್ತೆ ಪಾರಿವಾಳ ಬರ್ತೇವೆ ಆಯಿತಾ. ಪಾರಿವಾಳ ಖಂಡಿತ ಬರ್ತಾರೆ, ನಾನು ಕೂಡ ಬರ್ತೇನೆ ಆಯಿತಾ. ಮದುವೆ ಆದವರು ಹೇಗಿರುತ್ತಾರೆ ಶಿವ ಬ್ರೋ ಅಂತ ಹೇಳ್ತಾ ಇದ್ದಾರೆ. ದಾಯಿ ಮದುವೆ ಆದವರು ಹೇಗಿರುತ್ತಾರೆ? ಸಂಗೀತದ ಸ್ವಲ್ಪ ದೊಡ್ಡರದೆ, ಅದಕ್ಕೆ ಜಾಸ್ತಿ ಅದು ಜೀವ ದೊಡ್ಡದ ಪಾರಿವಾಳ, ಹೃದಯ ಎಷ್ಟೇ ಸಣ್ಣದು, ಜೀವ ಮಾತ್ರ ಅಗಲ ದೊಡ್ಡದು ಅಷ್ಟೇ. ಉಲ್ಲವನದಲ್ಲಿ ದುರ್ಗಸಿಸ್ ಅನ್ನಕ್ಕೆ ನಿಮ್ಮ ಭಾಷೆಯಲ್ಲಿ ಏನು ಕರೆಯುತ್ತಾರೆ? ನುಪ್ಪು. ಅನ್ನಕ್ಕೆ ನುಪ್ಪು ಅಂತ ಹೇಳ್ತಾರೆ.
ನುಪ್ಪು ನಾವು ನುಪ್ಪು ಅಂತ ಹೇಳುದು, ಕೆಲವು ಉಣುಪು ಅಂತ ಹೇಳ್ತಾರೆ, ಹಾಗೆ ನುಪ್ಪು. ಈರು ಚಲ್ಪಟ್ ಮಾರೆ ಫೋಟೋ ತುಯ್ಯ ಏ ಸಿಂಪಲ್ ಅವು ಫೋಟೋ ಅತ್ತೆ ಅವು ಎಪ್ಪದು ಫೋಟೋ ಸಿಂಪಲ್ ಐದು ಬಕ್ಕ ಏತು ತೋರತ್ತೆ ಅನ್ನು ಅವತ್ತೆ ಅನ್ನ ಮೆಗ್ದಿನ ಕಲಂಟು ನಡುಟು ಉಂಟದೆ ಅನ್ನು ಅವೇನತ್ತೆ ಐದು ಬಕ್ಕ ಏತು ತೋರೊಲ್ಲೆ ಅವು ಅಪ್ಪಗ ಸಪ್ಪುರ ವೈಟಿಯ ನೀರ ಮಂಡೆ ಇಲ್ಲ ಸಿಂಪಲ್ ವಾವ ಪುದರ್ದಿ ಪಿಂಚುಲೆಗೆ ರಕ್ಷಸಿಸ್ అది అవి ఉప్పు పనిపోయేది అంచిన సైడ్ కూడా ఎంకల్లా మామి లేదు మామి ఆరు వారు ఉన్పు పనిపేరియే అవి నుప్పును ఉన్పు పనిపేరు ಕೆಲವೇರು ನಮ್ಮ ನುಪ್ಪು ಪನ್ಪಿನತೆ ಈರ್ದಾದ ಪನ್ಪಿ ನಿಕುಲ್ದಾದವಿ ನುಪ್ಪತೆ ಕೆಲವೇರು ಉಣ್ಣುಪ್ಪು ಪನ್ಪೇರು ಎಂಕ ಗೊತ್ತುಜಿದಾದಂದು ರಮ್ಮು ನಮಸ್ತೆ ಪನೊಂದುಲ್ಲೇರು ಸಿಂಪಲ್ ಆ ರೀತಿ ತೂಯಿನಿ ರಕ್ಷಸಿಸ್ ಅವುಂದಿ ಊಟ ಪಂಡೊಂದೇಕು ಕನ್ನಡಡು ನುಪ್ಪು ಪನ್ಪಿನಿ ತೊಳುಟ್ಟು ನಮ್ಮ ನುಪ್ಪು ಊಟಗ ಉನ್ಪು ಪನ್ಪಿನಿ ಊಟಗ ಉನ್ಪು ಪನ್ಪಿನಿ ಅವು ಉನ್ಪು ನಾನು ಟೀ ಕುಡಿತಾ ಇದ್ದೇನೆ ಆನಲ್ಲಿ ಓಕೆ ಓಕೆ ಕುಡೀರಿ ಕುಡಿ ಅಣ್ಣಗ ನುಪ್ಪು ಅವೇ ಅಣ್ಣಗ ಪನ್ಪಿನ ಅಣ್ಣಗೆ ಒನಸ್ ಅವು ಊಟಕ್ಕೆ ಒನಸ್ ಅಣ್ಣಗೆ ಕಿನ್ಯತೆ ಅಣ್ಣವಲ್ಲ ಕಾಣೆಂಕ್ ಸೂಪರ್ 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 ಅಕ್ಲಿಗೆ ಕನ್ಫ್ಯೂಸ್ ಆಗ ಮರೆ ನಮ್ಮ ಬದಲಿಕೆ ರವಿ ಅವರೇ ನೀವು ಅನ್ನಕ್ಕೆ ಹೇಳಿದಲ್ಲ ಅಲ್ಲ ಊಟಕ್ಕೆ ಅಂತ ಹೇಳಿದ ಊಟಕ್ಕೆ ಅಂದರೆ ಒನಸು ಅನ್ನ ಅಂತ ಹೇಳಿದರೆ ನುಪ್ಪು ಆಯ್ತಾ ನುಪ್ಪು ಅನ್ನ ಅಂದರೆ ನುಪ್ಪು ಅನ್ನಕ್ಕೆ ನುಪ್ಪು ಹೌದೌದು ಅನ್ನಕ್ಕೆ ನುಪ್ಪು ಹೇಳು ಅನ್ನಕ್ಕೆ ನುಪ್ಪು ಹೌದು ಸಿಂಪಲ್ ಬಾಯ್ ಹೌದು ಎಲೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಉನ್ಪುಜರೆ ವನಸ್ ಮಲ್ಪುಜರೆ ಅಂಚ ಸರಿ ಸಾಂಬಾರಿಗೆ ಸಂಗೀತ ಹೇಳೋದು ಸಾಂಬಾರಿಗೆ ಸಾಂಬಾರ್ ಅಂತಾನೆ ಬನ್ಪಿನಿ ಪಳ್ಳ ನುಪ್ಪು ಹೌದೌದು ರವಿ ಅವರೇ ಅನ್ನ ಅಂದರೆ ನುಪ್ಪು ಊಟ ಅಂದರೆ ಉಣ್ಪುನು ಊಟ ಉಣ್ಪುನು ಸಿಂಪಲ್ ಡ್ರಮ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ಎನ್ನ ನೋಟಿಫಿಕೇಶನ್ ಬೈದಿತ್ತು ನೆರೆಗ ಯಾನ್ ಚಟ್ಟಿಗೆ ಸಿಂಪಲ್ಗೆ ಡ್ರಮ್ ನೀ ಸಿಂಪಲ್ ಬೈ ಎನ್ನ ನೋಟಿಫಿಕೇಶನ್ ಅತ್ತಿಚ್ಚನೆ ವೈಟಿ ಓಪನ್ ಮಾಡ್ಬಿಡ ನಾಡೊಂದು ಬತ್ತಿನ ದಾದೊಂದು ಗೊತ್ತು ನೋಟಿಫಿಕೇಶನ್ ಪೋಪು ಜಾಂದಿರಲ್ಲ ಇತ್ತೆ ಬರ್ಸೋಂಡ ಅಂತ ಹೋದುನು ಅಂಚ ಗಾಳಿ ಬರ್ಪು ಮಾರೆ ಎಂಕ್ ಬತ್ತಂಡ ಇದೇ ಬತ್ತಂಡ ಸಿಂಪಲ್ಗಳ ಬೈದು ಪಂಜನ ಕೆಲವೇರ್ನ ಒಂದು ಬರ್ಪುಜಿ ಸೂಪರ್ ಸೂಪರ್ ಹೇಳಿದಕ್ಕೆ ಅಂತ ಹೇಳಿದ್ರೆ ಇರೇನ ನೋಟಿಫಿಕೇಶನ್ ಬರ್ತಂಡ ಯಾನ್ ದಾನೆ ಬೆಳಿಲಾಗೋಡ ಅಯ್ಯೋ ದೇವ ಇರೇಗ ಬರ್ತದೀರ್ ಬರ್ತೀನ ಅತ್ತೆ ನಾಡೊಂದು ಬರ್ತೀನ ಹಾಗೇನು ಲೈವ್ ಉಂಡ ಅಲ್ಪ ಏರಣಾಳ ಹಿರೇನಡೆ ಮತ್ತೆ ಮನದಲ್ಲಿ ರವಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ರವಿ ಅವರು ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಭಂಡಾರಿ ಲೈವ್ ಗೊತ್ತೇ ಇತ್ತೆ ಏರ್ಲ ಹೆಜ್ಜೆನದೆ ನಮ್ಮ ಮಕ್ಕಳು ಲೈವ್ಡು ಸಿಂಪಲ್ ವರ ಲಾಗಿಲೆಗೆ ಹಂದಂದ ಅವರ ತೋಡಿ ಆನು ಮೋಕೆಡ್ ಬತ್ತೀನಿ ಇರು ಮೋಕೆಡ್ ಬತ್ತೀನಿ ಓಕೆ ಓಕೆ ಎಂಕುಲ್ಲ ಮೋಕೆಡ್ ಎದುಕೊಂಡು ಅನ್ವಾ ಇರೇನು ನಾನು ಉಲ್ಲೆ ಓಕೆ ಓಕೆ ಪಾರಿವಾಳ ನೀವು ಇದ್ದೀರಾ ಅಂತ ಗೊತ್ತುಂಟು ನನಗೆ ನಮ್ಮ ಮಕ್ಕಳು ಏರ್ಲ ಹೆಜ್ಜೆರು ಒಟ್ಟಿಗೆ ಲಾಗಗ ಪನದಲ್ಲೇರು ಒಟ್ಟಿಗೆ ಲಾಗೋನು ಇರೇನು ಮಾತ್ರ ಲಾಗ್ಯಾರ ಬನ್ನಿ ಅದೇ ರಾಕ್ಷಸಿಸ್ ಅಣ್ಣ ತಂಗಿ ಬಾವಿಗೆ ಬಿದ್ದು ಸಾವು ಪದಗಳು ಹೆಂಚಿದೆ ಸಿಂಪಲ್ ಪೂಜಿ ಅನ್ನಂದು ಹೀರೆ ಬನ್ನಿ ಸಿಂಪಲ್ ಅವು ಹೀರೆ ಏಲೆಲ್ಲ ಆಗಿಚ್ಚಿ ಮಾರ್ರೆ ಬದುಕು ಸುಂದರವಾಗಿದೆ ಅದನ್ನು ಜೀವಿಸಿ ಬದುಕನ್ನು ಜೀವಿಸಿ ಪ್ರೀತಿಸಿ ಅನ್ನ ಬೀಲು ಬರೋದಲ್ಲೇ ಇರುತ್ತೆ ನಾವು ಗುಜಿರಿ
ಇಜ್ಜಿ ಅವರ ನೋಟಿಫಿಕೇಶನ್ ಬರ್ಪುಜಿ ನಮ್ಮಕ್ಕಳು ಗುಜಿರಿ ಬೆಜ್ಜರೆ ಪೋತೇರು ಪನದಲ್ಲಿ ನಮ್ಮಕ್ಕಳು ಏರಿ ಎಕಡೆ ಪ್ರಸದನೆ ಬೇದಿತ್ತೇರು ಬಕ್ಕ ಏರು ಬತ್ತಿತ್ತೇರು ಎಕಡೆ ಬಕ್ಕ ರಕ್ಷಸಿಸ್ ಬತ್ತೇರು ಸಿಂಪಲ್ ಬತ್ತೇರು ಬಕ್ಕ ಕಾಪುನಿ ಡ್ರಮ್ಮು ಇಜ್ಜಿ ಅಂಚಪ್ಪರ ಇಜ್ಜಿ ಕೊಸಲ್ ಪಾತೇರು ನಾತಿ ಸಿಂಪಲ್ ಬಾಯ್ ಪಕ್ಕ ಕ್ರಾಸ್ ಡ್ರೆಸ್ಸಸ್ ಪಾಪ ಕೈ ಬೇನೆ ಅರೆಗ್ ಅರೆ ಎಕಡೆ ಬತ್ತದ ಸಪೋರ್ಟ್ ಮಾಡ್ತೇರು ಮಸ್ತ್ ಫುಲ್ ಇತ್ತೇರು ಎಕಡೆನ್ನ ಲೈವ್ ಕ್ರಾಸ್ ಡ್ರೆಸ್ಸಸ್ ಅರೆ ಕೈ ಬೇನೆ ಪಕ್ಕ ಪ್ರೀತಿಸಿ ಎಕಡೆನ್ನ ಲೈವ್ ಹೊಂದಿತ್ತೇರು ನಾನು ಉಳ್ಳೆ ಬರೋದಿಲ್ಲ ಅಲ್ಲಿ ಪ್ರಸದನ್ನಲ್ಲಿ ಮಾರ್ರೆ ನೆನೆದವರ ಮನದಲ್ಲಿ ಪಲ್ಲ ಕಾಂಡತಿ ಪ್ರಸದನ್ನ ಇರೇ ಕೊಂಚ ಬಾಜನ ಒಂಜಿ ದೆಕ್ಕರೆ ರೆಡಿ ಮಾಡ್ಕೊಡ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು? ಹೌದೌದು ರವಿ ಅವರೇ, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಆಗ ಗೌರ್ಮೆಂಟ್ ಸ್ಕೂಲೇ ಇದ್ದದ್ದಲ್ಲ ಹೆಚ್ಚು, ಅದು ಇಂಗ್ಲೀಷ್ ಮೀಡಿಯಂ ಸ್ಕೂಲೆಲ್ಲ ಕಡಿಮೆ ಇದ್ದದ್ದಾಗ. ಎಷ್ಟನೇ ತರಗತಿಗೆ ಓದಿ ನಾನು? 10th ತನಕ ಮಾತ್ರ, 10th ಮಾತ್ರ ಓದದ್ದು ನಾನು. ಸ್ಕಿಪ್ಪಾ? ಎಲ್ಲಿ ಸ್ಕಿಪ್ಪು? ರಕ್ಷಸಿನ ಸ್ಕಿಪ್ ಮಾಡ ಸಿಂಪಲ್ ಲಾಗ್ಯಾರೆ ಪಣ್ಣಿನಿ ಬೊಕ್ಕ ಒಯ್ಪು ಬೊಕ್ಕ ಒಯ್ಪಿರಿ ಅವೇ ಚೂರ್ಲಾಗಿತ್ತು ಬೇರೆ ಆತೆ. ಎಲ್ಲಿ ಓದಿದ್ದು? ನಮ್ಮ ಊರಲ್ಲೇ ಓದಿದ್ದು ರವಿಯವರೇ. ಎನ್ನ ಕಮೆಂಟ್ ಸ್ಕಿಪ್ ತೂಲೆ ತುಯ್ಯೆ ತುಯ್ಯೆ ಬಕ್ಕ ಇರು ಒಯ್ಪು ಬಂಡರತೆ ಒಯ್ಪು ನೀನ ಸಿಂಪಲ್. ಪ್ರಸಾದನೆ ಸಪೋರ್ಟಿಗಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ. ಪ್ರಸಾದ ಕೇಕ್ ಏನಿದೆ ಕೇಕ್ ನೀರು ಪ್ರಸಾದನೆ ಕೇಕ್ ಬರ ಕೊಡ್ದು ಆಸೆ ಕೊಟ್ಟವನು ಮಾರ್ರೆ. ಕೇಕ್ ಬರ ಉಂದುದಾದ ಕೊರಿಯರ್ ಮಾರ್ರೆ ಅಲ್ಲ ಕೇಕ್ ಪೂರ ಏತಿಗೆ ಕೊಂಜಿರಡು ಮೂಜಿನಾಡು ಐನಾಜಿ ಏಲೇನು ಮೊರ್ಮ 10-15 ಜನಕ್ಕೆ 16 ಕೇಕ್ ಎಡ್ಡೆ ಕೆಲಸ ಮಾಡ್ತೀರಿ. 16 ಸಿಂಪಲ್ ಒಂದು ಕೇಕ್ ತಗೋ ಆಯ್ತಾ ನೀನು. ಪ್ರಸಾದ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದ್ ಅವರೇ. ಪ್ರಸಾದನ್ನ ಥ್ಯಾಂಕ್ ಯು ಪ್ರಸಾದನ್ನ. ಎಲ್ಲಿದೆ ಸಿಂಪಲ್ ಎಲ್ಲಿ ಹೋದ್ರಾ? ಪ್ರಸಾದನ್ನೇ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ರಾಕ್ಷಸಿ ಸ್ಕ್ವಾಯರಾ ನೀ ಬಂದರೆ ಮೆಲ್ಲನೆ ಆಡೋದಿಲ್ಲ. 10 ನಿಮಿಷ ಬಕ್ಕ ಲೈವ್ ಎಂಡ್ ಮಲ್ಪು ಯಾವ ಬಕ್ಕ ಎಲ್ಲ ಕಾಣೆ ಬರ್ಪೆ. ಸಿಂಪಲ್ ಲಾಗೇರೆ ಪೋಯೇರು ಅವು ಹೆಂಗೆ ಕಂಚಾಂಡು ಆರು ಪೋಯೇರು ತೋಜೋರು ಸಿಂಪಲ್ ಇಜಿನಲ್ಲ. ಪ್ರಸಾದನ ಥ್ಯಾಂಕ್ ಯು. ಪ್ರಸಾದನ ಥ್ಯಾಂಕ್ ಯು. ಪ್ರಸಾದನ ನಾವು ಈರು ಪೋದಿತಾರ ವಿಶ್ವೇಶ್ವರಯ್ಯ ನಡೆ ಶೋಕಿತ್ತನ್ ಮಾರ್ರೆ ಅವು ನಿಖುಲು ಬಕ್ಕ ಪನ್ಪಾರೆ ಸಿಂಪಲ್ ನ ಮಾರ ಬರ್ತದೆ. ಎಡ್ಡೆ ಜನ ಮಾರ್ರೆ ಹೆಚ್ಚಿನಿ ಸಿಂಪಲ್. ಆಯ್ ಪ್ರಸಾದ್ ಬ್ರದರ್ ನನಗೆ ಕೈ ಬೇನೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪಾರಿವಾಳ, ನಿಮಗೆ ಕೂಡ ಕೈ ನೋವಾ? ಒಳ್ಳೆ ಚಲ್ಪಟ್ ಪನ್ನೋದಲ್ಲಿ ಸಿಂಪಲ್ ಭಾರಿ ಎಡ್ಡೆ ಜನ ನನ್ನ ಸಿಂಪಲ್ ಭಾರಿ ಎಡ್ಡೆ ಜನ. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ ಪ್ರಸಾದ್ ಅವರು. ಪಾರಿವಾಳ ನಿಮ್ಗೆ ಕೂಡ ಕೈ ನೋವಾ? ಎಂತ ಆದದ್ದ ಕೈ ಮಾತಿರ್ಗ್ಲ ಕೈ ನೋವು ಇಂಕ್ ಎಕ್ಕಡ್ದಿಂಚ ನಡೀತಾರೆ ಬೇನೆ ಕೆಬಿ ಬೇನೆ ಈ ಸೈಡ್ ನಡೆ ಬೇನೆ ಇಂಕ್ಲ ಕೆಬಿ ಬೇನೆ ಕಮ್ಮಿ ಇಜ್ಜಿ ಇಂಕ್ ರಕ್ಷಣ ಓಡಿಡು ವರದಲ್ಲಿರು. ಅಯ್ಯೋ ದೇವ ಸಿಂಪಲ್ ದಾಯ ಅಂಚ ಪನ್ಪಿನಿ ಅಂಚಪುರ ಪನೊಚ್ಚಿ. ಪ್ರಸಾದನ್ನೇ ಒಂಜಿ ಪೊಟ ಆನೆ ಹಾಕುದಿನ ಪೊಟನೇ ಕೊಡ್ತಿದ್ದೀರಿ. ಪ್ರಸಾದನ್ನೇ ಪೊಟ ಓಡೆ ಪೋತುನ ಗೊತ್ತಾಪುಚ್ಚಿ. ಖಾಲಿ ಪ್ರಸಾದನ್ನೇ ಪೊಟ ಮಾತ್ರ ತೆಪ್ಪು ನಾವು ಒಂದಾದ ಬರ್ತದೆ. ಆಯ್ ಆನವನೆ ಬಾಯ್ ಸಿಂಪಲ್ ದಾಯಿಗೆ ದುಂಬೆ ಎಂಕ್ ಪೋಡಿಗೆ ಜಾಸ್ತಿ ಬರೋದಿಲ್ಲ. ಕುಲೆ ಉಪದ್ರ ಉಂಡು ಮುಲ್ಪ ಬರೋದಿಲ್ಲ. ಕುಕ್ಕೆಲ್ದಿ ಬರೋದಿಲ್ಲ ಅಂದು ಬಕ ಪೋಡಿಗೆ ಅಪಚಾರಿಗೆ ರಕ್ಷಸಿಗೆ ಎಂಕಲ ಪೋಡಿಗೆ ಆಯ್ತಾ ಪುರ ಜೋರು ಪೋಡಿಗೆ ಮಾರ ಕುಕ್ಕೆಲ್ದಿ ಬಂದತ್ತೆ ಎಂಗಲ್ ಪೋಡಿ ಬನೆ ಇಟ್ಟು ಪುರ. ಉಕ್ಕಿಲ್ದಿ ನಂದು ಯಾನ್ಲ ಸೇಮ್ ರಕ್ಷಸಿಸ್ ಎಂಕಲ ಪೋಡಿಗೆ ಜಾಸ್ತಿ. ಒಂಟೆ ಮೇಲೆ ನೀವೇ ಕೂತಿರೋದು ಹೇಳಿ? ಅಲ್ಲಲ್ಲ ಅದು ನನ್ನ ಫ್ರೆಂಡ್ಸ್ನವರು ಕೂತಿದ್ದು, ನಾನಿಲ್ಲ. ಆದರೆ ನಾನು ವಿಡಿಯೋ ತೆಗಿತಾ ಇದ್ದದ್ದು. ನಾನು ಕೂತ್ಕೊಳ್ಳಿಲ್ಲ ಮಾರ್ಯಾರೆ. ನಾನು ಕೂತ್ಕೊಂಡ್ರೆ ಹೆಂಗೆ ಅಪ್ಪ ಅದು ಒಂಟೆ ಹೇಳ್ಬಹುದಾ?
ಕುಲೆ ಹತ್ತು ಬಾತೇನ ಮಸ್ತಿ ಉಂಡು ಪನೊಂದುಲ್ಲೆ ಮಸ್ತಿ ಮಸ್ತಿ ಯಾನ್ ಪಗೇಲಿ ಜೆಪ್ಪುನು ರಾತ್ರಿ ಫುಲ್ಲು ಪೋಡಿಗೆ ಅಂದೆ ತಾಯಿ ಪೋಡಿಗೆ ಅಂಚ ಪ್ರಸಾದ್ ಬ್ರದರ್ ಕಾಫಿ ಆಂಡ ಅಂತ ಕೇಳ್ತಾ ಇದ್ದಾರೆ. ಹೌದೌದು ಹೌದು ರವಿಯವರೇ, ಒಂಟೆಕ್ಕಿಂತ ಜಾಸ್ತಿ ದಪ್ಪ ಇದ್ದೇನೆ ನಾನು. ಅದಕ್ಕೆ ಹೇಳಿದ್ದು ನಾನು ಎಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತದೆ ಒಂಟೆ ಮೇಲೆ. ಅದಕ್ಕೆ ಪಾಪ ಒಂಟೆಯನ್ನು ಕೂಡ ನೋಡಬೇಕಲ್ಲ ಅದರ ಪರಿಸ್ಥಿತಿ. ಅದಕ್ಕೆ ನಾನು ಕುತ್ಕೊಳ್ಳಿಲ್ಲ, ವಿಡಿಯೋ ಮಾತ್ರ ತೆಗ್ದದ್ದು. ಸಿಂಪಲ್ ಯಾನು ಕುಲೆಟ್ ಪಾತಿರ್ದೆ ಅಂದೆ ದಾದಿ ఇప్పుడు పూడిగా అనిపారు కులెట్ పాతిర్దారా ಸಿಂಪಲ್ ಕುಲೆ ಬರೋದಿಲ್ಲ. ఈ కళ్ళు ముచ్చి చెప్పులే ಅವ್ರು ಎನ್ನೊಚ್ಚಿ. ಹೌದೌದು, ಅವ್ರು 3 ಜನ ಕೂತಿದ್ರು. ಹೌದು, ಅದು ಇಬ್ಬರ ಅಕ್ಕ ತಂಗಿ, ನಡುವಲ್ಲಿ ಅವರ ಮಗಳು, ಅಕ್ಕನ ಮಗಳು. ಒಂಟೆದ ಮಿತ್ತು ಆನೈಕ್ ಒಂಟೆದ ಮಿತ್ತು ಕುಲ್ದುಜಿ ಪಾಪತೆ ಒಂಟೆ ಐಕೆ ಆನ ಒಂಟೆದ ಮಿತ್ತು ಬಿಲ್ಕುಲ್ ಕುಲ್ಲರೆ ಪೋಯ್ಜಿ ಆಯೆ ಕಾಸುಡಿತೋನೆ ಕುಲ್ಲವೆ ಒಂಟೆದ ಮಿತ್ತು ಏರೆಲ್ನ ಅನ್ನ ನಮಕ್ ಪೋಡಿಗೆ ಆಪಣತ ಮಾರ್ರೆ. ಎಂಕಂಚ ಪುರ ಚೂರು ಎತ್ತರ ಪುರ ಜಾಸ್ತಿ ಪೋಡಿಗೆ ಜಾಸ್ತಿ ಎಂಕ್ ನಾಮ ಪುರ ಇಟ್ಟಿಜ್ಜ. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆಗಾಗಿ ವೀಕ್ಷಿಸಿ ನೋಡುತ್ತಾ ಇರಿ ನಮ್ಮ ಶ್ರೀದುರ್ಗ ಚಾನಲ್. ರಕ್ಷಾ ಒಂತೆ ನಾಳೆ ಕೊದ್ದೆ ಮಲ್ಪುಲೆ ಪನೊಂದುಲ್ಲೇರ್ದಾಯಿ ಐತನ ಸಿಂಪಲ್ ಪನೊಂದುಲ್ಲೇರ್ ಅಂದು ಪಾತಿರ್ದೆ ಎಂಜಿನ ಪಾತಿರ್ದಾರಿಯೇ ರಕ್ಷಸಿಸ್ ಪಾರಿವಾಳ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ನಮ್ಮ ಪ್ರಸಾದ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಾರು ಹೋಗಬೇಡಿ, ಒಂದು 4 ನಿಮಿಷ ನಿಲ್ಲಿ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ, ಮತ್ತೆ ಹೋಗಿ ನೀವು ಆಯ್ತಾ. ಅಲ್ಲಿವರೆಗೆ ಯಾರು ಹೋಗಬೇಡಿ, ದಯಮಾಡಿ ನಿಮ್ಮ ಸ್ಥಳದಲ್ಲಿ ಕುತ್ಕೊಳ್ಳಿ ಎಲ್ಲರೂ. ಮತ್ತು ನಾನೊಂದು 4 ನಿಮಿಷದಲ್ಲಿ ಲೈವ್ ಎಂಡ್ ಮಾಡ್ತೇನೆ, ಆಗ ಮತ್ತೆ ನಿಮ್ಮ ಮನೆಗೆ ನೀವು ಹೋಗ್ಬೋದು. ಏರು ಪಂದು ಕೇಂಡ ಕುಲ ಇರೇನು ನಿಮ್ಮನ್ನು ನೀವು ಹೆದರಿಕೊಂಡು ಕೂತ್ಕೊಂಡಿಲ್ಲ ಅದರ ಮೇಲೆ ಅಷ್ಟೇ. ಹೌದು, ನಾನು ಕುತ್ಕೊಂಡಿಲ್ಲ ಮಾರಾಯರೆ, ನನಗೆ ಹೆದರಿಕೆ ಜಾಸ್ತಿ ಅಲ್ಲ. ಅದೆಲ್ಲ ಪ್ರಾಣಿಗಳ ಮೇಲೆ ಎಂಥದ್ದು, ಅದು ನನಗೆ ತುಂಬ ಹೆದರಿಕೆ ಅಂದರೆ ಜಾಸ್ತಿ. ಪ್ರಾಣಿಗಳ ಹತ್ತಿರ ಹೋಗೋದಂದರೆ ಹೆದರಿಕೆ ನನಗೆ. ಅದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರ ಹತ್ತಿರ ಹೋಗ್ಬೇಕಂದ್ರೆ ನನಗೆ ಹೆದರಿಕೆ ಆಗ್ತದೆ. ಮತ್ತು ನಾನು ಎಲ್ಲಿ ಕೂತ್ಕೊಳ್ಳೋದು? ರಕ್ಷಾ ಕುಲೆ ಲೆಕ್ಕ ತೋಜಿನ ಅಂಚ ಯಾರು ಹೋಗಬೇಡಿ. ಹೌದೌದು, ಯಾರು ತಿಂಡಿ ಉಂಟು ಎಲ್ಲರಿಗೆ. ಎಂಥ ತಿಂಡಿಯ ಪ್ರಸಾದನ್ನ ಇದಾಗ್ಬೋದು, ಉಪ್ಪಿಟ್ಟಾಗ್ಬೋದಾ? ನನ್ನ ಕಷ್ಟ ಯಾರಿಗೂ ಬೇಡ. ಏನಾಯಿತು ಪಾರಿವಾಳ, ಯಾಕೆ ಅಳೋದು? ಎಂತ ಹೇಳಿ, ನಿಮ್ಮ ಕಷ್ಟ ಎಂತ ಹೇಳಿ. ನಿಮ್ಮ ನೋವನ್ನೆಲ್ಲ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ಅದು ನೀವೇ ಇದು ಮಾಡಬೇಕು. ಬೇರೆ ಏನಾದರೂ ಇದ್ರೆ ಹೇಳ್ಬೋದು ನೀವು. ಗೋಳಿ ಬಜೆ ತಿಂದು ಮತ್ತೆ ಹೋಗಿ ಆ ಗೋಳಿ ಬಜೆ ಕೊಡ್ಪಾರ ಅನ್ಕೊಳ್ಬೇಕು. ಗೋಳಿ ಬಜೆ ಕೊಡ್ಡ ಸಿಂಪಲ್ ಅಂದು ಕೊಲೆ ಪೂರ ಎಂಕ ತೋಜುನು ಅಂದಿ ರಕ್ಷಸಿಸ್. ಓ ಅಂಚ ಐಕ ಪೂಜೆನಾ? ಓ ಅಂಚ ಅಂದ ಪೂಜೆಯಪ್ಪ ಇನಿಯಾ ಎಲ್ಲನ ಪೂಜೆಯಪ್ಪ ಅವು ಇರ್ ಪೂಜೆ ಉಂಡು ಪನ್ಯತೆ ಇರ್ ಪನ್ನೆ ಸತ್ಯ ಜನ ಎಂಕ್ ಫ್ರೈ ಮಲ್ಪರೆ ಉಂಡು. ದಾದಿ ಫ್ರೈ ಮಲ್ಪುವರು ಪೂಜೆ ಅದು ಕೂಡ ಫ್ರೈ ದಾದೆ ಮಲ್ಪುವರಿಗೆ. ಸ್ಯಾಟರ್ಡೇನಾ? ಹಾಂ ಸ್ಯಾಟರ್ಡೇನಾ? ಓಕೆ ಓಕೆ. ವರಮನ ಪೂಜೆ ಮಲ್ಪುವರ ಅಕ್ಕ ಇಜ್ಜಿ ವರಮಹಾಲಕ್ಷ್ಮಿ ಪೂಜೆ ಇಲ್ಲ ಎಂಗಲ್ಲೆಡು ಮಲ್ಪೂಜ. ವರಮಹಾಲಕ್ಷ್ಮಿ ಪೂಜೆ ಅಜ್ಜಿಲಡು ಮಲ್ಪುವೇರು, ಎಂಕುಲ್ ಮಲ್ಪೂಜ, ಮೂಲ ಮಲ್ಪೂಜ ಬನ್ಪಿ ಯಾನ್ ಸತ್ಯನೇ ಬನ್ಪಿನಿ ಅಂದಂದು ಆದುಪ್ಪಿಗೆ ಕೆಲವರಿಗೆ ತೋಜುಡು ಬಕಿತ್ತೆ ಆಟಿಲತೆ ಆಟಿಡ್ ಚೂರು ಜಾಸ್ತಿ ಅತೆ ಆಯ್ತೊಂದು ಪಾರಿವಾಳ ಸೂಪರ್ ಅಂತ ಹೇಳ್ತಾ ಇದೆ. ವರಮಹಾಲಕ್ಷ್ಮಿ ಪೂಜೆ ಇಜ್ಜಿ ಎಂಕುಲ್ ಮಲ್ಪೂಜೆ ಮೂಲೆಂಗಲ್ಲ ಎದುರುದೆ ಒಂದು ಉಂಡತೆ ಮೂಲು ಉಂಡೆ ಅಲ್ಲೇ ಪೂಜೆ ಮೂಲು ಇದು ಈ ಸಂಗಡ ಪೂಜೆ ಉಂಡು ಎಲ್ಲೆ ವರಮಹಾಲಕ್ಷ್ಮಿ ಪೂಜೆ ಉಂಡು ಬೈಯಾಡು ಎಲ್ಲ ಬೈಯಾಡು ಲೈವ್ ಎಲ್ಲ ಬೈಯಾಡು ಶುಕ್ರವಾರ ಬೈಯಾಡು ಉಂಡು ಭಜನೆ ಪುರ ಉಂಡು
ಹೌದೌದು ಜಾಸ್ತಿ ವೆಹಿಕಲ್, ಹೌದೌದು ಜಾಸ್ತಿ ವೆಹಿಕಲ್ ಅಂದರೆ ಇದು ರೋಡ್ ಅಲ್ಲ, ಮೈನ್ ರೋಡ್ ಅದು. ನಮ್ಮ ಮನೆ ಹತ್ರವೇ ರೋಡ್ ಸೈಡೇ ಮನೆ. ಹಾಗೆ ಯಾನ್ ಸತ್ಯನೇ ಪನ್ಪಿನ RCB ವಿರಾಟ್ ಕೊಹ್ಲಿ ಅಂಚಿ ಇಂಚಿ ಬೋಪೆ ಅವೇ ನಮಗೆ ಅಂಚಿ ಅವರ ಅಂಚಿ ಬೋದು ಬರ್ತೆ ತಿರ್ತು ಬೋದು ಬರ್ತೆ ಅಮ್ಮ ನಡೆ ಇತ್ತೆ ನಾನು ಇತ್ತೆ ಕೂಡ ಪೋಪೈತೆ ಆಜಿ ಕಾಲೆಗೆ ಟ್ಯೂಷನ್ ಪೋಪೆ 8ನೇ ತಾರೀಕು. ಹೌದೌದು ವರಮಹಾಲಕ್ಷ್ಮಿ ಪೂಜೆ 8ನೇ ತಾರೀಕು. ಹೌದು ಶುಕ್ರವಾರ ಉಂಟು ಇಲ್ಲಿ ದೇವಸ್ಥಾನದಲ್ಲಿ ಉಂಟು. ಅಲ್ಲಿ ಮೊನ್ನೆ ಆಗಿದೆ ದೇವಸ್ಥಾನದಲ್ಲಿ ಮೊನ್ನೆ ಆಗಿದೆ. ಇಲ್ಲಿ ಶುಕ್ರವಾರ ನಮ್ಮ ಅಜ್ಜಿ ಮನೆಯಲ್ಲಿ ಕೂಡ ಶುಕ್ರವಾರ. RCB ಅಕಲವೇ ಹಂಗೆ RCB ತಾನೆ ಅವು ಬತ್ತು ನಾವು ದೇತ ನೋಡಕ್ಲಿ ಆಯ್ತಾ. ಫುಲ್ ಫ್ಯಾನ್ಸ್ ಹಾಕಲ್ಲ RCB ಒಬ್ಬ ಮಣಿ ಮ್ಯಾಚ್ ದಾರಿ ತೂತೊಡಕಲ್ಲ ಬತ್ತಾರ ಪುರ. ಲಾಸ್ಟಲ್ಲಿ ಆಗಡೆ ಶಾಪಿಂಗ್ ವೀಡಿಯೋ ಉಂಡು ಸುರತ್ ಕಲ್ದ ಅಂದಂದು ತುಯ್ಯೆ ಅನ್ನು ಶೋಕುಂಡತ್ತೆ ಯಾನ ಇನಿ ತೂಪಿನ ಮಾರ್ರೆ ಈತ ಮುಟ್ಟಡಿತದು ಅವು ಬೈದಿನ ಕಷ್ಟ ಸಿಸು ಗೊತ್ತಾತಂಡ ಅವಳು ಬೈದಿನಂದು ಒಂದು ಶೋಕುಂಡಿಯೇ ಪಾತ ವಸ್ತು ಪುರ ಹೆಂಗೆ ಪೋಡು ಒಂಜಿ 16 ತಾರೀಕು ದಂಚಿ ಪೋದು ಕೊಂಚ ಕೆಲವು ಕಂಡ್ರೆ ಉಂಡು ಕೂಡ ವಸ್ತು. ರಕ್ಷಾಬಂಧನ ಅವೇ ದಿನತೆ. ರಕ್ಷಾಬಂಧನ ವರ್ಮ ತಾರೀಕಿಗೆ ಪ್ರಸ್ತಾನ. ರಕ್ಷಾಬಂಧನ 9 ತಾರೀಕು. ಅವು ಶಾಪ್ ಗೊತ್ತುಂಡೆ ಗೊತ್ತಾಣ ಇಂಕ ಅವು ತುಯ್ಯೆ ಗೊತ್ತುಂಡು. ಎಂಕಲ ಪೋಡು ಅನ್ನೊಂದು ಬಲೆ ಇರು. ಹೆಣ್ಣು ಮಕ್ಕಳ ಹಬ್ಬ ಮೂರ್ತಿ ಖುಷಿ ಹೆಣ್ಣು ಮಕ್ಕಳೇ. ಹೌದೌದು ಹೆಣ್ಣು ಮಕ್ಕಳಿಗೆ ಅದು ಹಬ್ಬ ಅಂದರೆ ಖುಷಿ ಅಲ್ವಾ. ಹೊಸ ಬಟ್ಟೆ ಒಡವೆ ಎಲ್ಲ ಹಾಕ್ತಾರೆ, ಅದುವೇ ಖುಷಿ ಅವರಿಗೆಲ್ಲ. ನೀವು ಮಾಡಲ್ವಾನು ವರಮಹಾಲಕ್ಷ್ಮಿ ಹಬ್ಬ? ನಾನು ಮನೆಯಲ್ಲಿ ಮಾಡೋದಿಲ್ಲ, ಆದರೆ ಅಜ್ಜಿ ಮನೆಗೆ ಹೋಗ್ತೇವೆ ನಾವು ವರಮಹಾಲಕ್ಷ್ಮಿಗೆ. ನನ್ನ ಮಾವನ ಹೆಂಡತಿ ಮಾಡ್ತಾರೆ ಇದು ಮೂರ್ತಿ ಎಲ್ಲ ಇದು ಮಾಡ್ತಾರೆ, ಇದು ಮಾಡಿ ಪೂಜೆ ಎಲ್ಲ ಮಾಡ್ತಾರೆ, ಭಜನೆ ಎಲ್ಲ ಉಂಟಲ್ಲಿ. ಸ್ಟೋರೇಜ್ ಬಾಕ್ಸ್ ಬೋರ್ಡ್ ಎಂಕ್ ಅಂದೆ ಇರು ನಿಕ್ಲೆ ಮುಟ್ಟನೆ ಅವು ಶಾಪಿಂಗ್ ಸೆಂಟರ್ ಮುಟ್ಟನೆ ನಿಕ್ಲೆಗೆ. ಬಸ್ ಸ್ಟ್ಯಾಂಡ್ ನಿಯರ್ ಉಂಡೆ ಅನ್ನೊಂದು ಬಸ್ ಸ್ಟ್ಯಾಂಡ್ ನಿಯರ್ ಉಂಡು. ಬಸ್ ಸ್ಟ್ಯಾಂಡ್ದ ಪಿರವುದಮೆ ಚೂರಿಂಚಿ ಬರೋಡು ಅಲ್ಪ ಒಂದುಂಡು ಏಪಲ ವರ್ಷ ಒಂದು ಕುಲವೇರೆ ಹೋಗೋತೇನೆ ಗಣಪತಿ ಕುಲವೇರೆ ಅಲ್ಪೊಂಜಿ ಬಕ್ಕ ಅಲ್ಪೊಂಜಿ ಒಂದು ದೈವಸ್ಥಾನ ಉಂಡು. ದೇವಸ್ಥಾನದ ಈ ಮಾರ್ಗಿನ ಅಲ್ಪ ಮಸ್ತ್ ಕುಂಟುದ ಅಂಗಡಿ ಪುರ ಉಂಡಿ. ಸ್ವಯಂವರ ಪನ್ಪಿನ ಅಂಗಡಿ ಉಂಡು ಕುಂಟುದ ಐತೆ ಈ ಸೈಡ್ ಡವು. ಈ ಸೈಡ್ ದೀಪಾವಳಿಗೆ ಮಾಡ್ತಾರಲ್ವ ವರಮಹಾಲಕ್ಷ್ಮಿ ಪೂಜೆ ಅಂದಂದು. ಹೌದು ನಮ್ಮ ಕಡೆ ಎಲ್ಲ ಈ ವರಮಹಾಲಕ್ಷ್ಮಿ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅವು ಮುಲ್ಪ ಅಂಗಡಿ ಪುರ ಮಲ್ಪಿರತ್ತೆ ಮಾತ ಕಡೆಟ್ಲ ಅಪ್ಪಗಾಂಡ ಕೈತಲ್ ಪನೊಂದುಲ್ಲೇರು ಚೂರು ಅಂಚಿ ಬಸ್ ಸ್ಟ್ಯಾಂಡ್ ಚೂರು ಇಂಚಿ ನಡ್ತೊಂದು ಬರೋಡು ನಮ್ಮ ಅಂತೆ ಪಿರ ಬರೋಡು ಬಸ್ ಸ್ಟ್ಯಾಂಡ್ ಇದ್ದ ಅಲ್ಪ ಗೊತ್ತಾಪುಣಿರಿ. ಮೂರ್ತಿಗೆ ಸೀರೆ ಎಲ್ಲ ಉಡಿಸ್ತಾರೆ, ಹಣ ಹಾಕುತ್ತಾರೆ ಪೂಜೆ. ಹೌದೌದು ಮೂರ್ತಿಗೆ ಸೀರೆ ಎಲ್ಲ ಉಡಿಸ್ತಾರೆ. ಹೌದೌದು ಅಪ್ಪಾಗ ಅಂಗಡಿ ಪೋಪ ಸೋಡಾ ಕೊರ್ಪೇರು ಅಂದಂದು ಅವು ಮುಲ್ಪ ಬಾರಿಯೇ. ನಮ್ಮ ಆಚೆ ಎಲ್ಲ ದೀಪಾವಳಿಗೆ ಮಾಡ್ತಾರೆ, ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ನಾವು ಹೋದರೆ ಸೋಡಾ ಎಲ್ಲ ಕೊಡ್ತಾರೆ. ಗೆಸ್ಟ್ ಹೀಗೆ ಕರೀತಾರೆ ನಮಗೆ ಪೂಜೆಗೆ ಕರೀತಿ ನಾವು ಹೋಗ್ತೇವಲ್ಲ ಅಲ್ಲಿ ಪ್ರಸಾದನ ಅಂಗಡಿ ಪೂಜೆ ಇಜ್ಜ ಒಂದು ಸೋಡಾ ಕೊಡ್ಬೇರ ಪ್ರೀತಿಸಿ ಸತ್ಯ ಲೈಕ್ ನನ್ನ ಮನದಲ್ಲೇರು. ಮಾರುತಿ ನಗರ ಎನ್ನ ಚಿಕ್ಕಮ್ಮನ ಇಲ್ಲುಂಟು ಅಂದ ಸ್ವಲ್ಪ ಅಲ್ಪನೇನಾ ಸುರತ್ಕಲ್ ಅಲ್ಪನಾ ಮಾರುತಿ ನಗರ ಗೊತ್ತುಜ್ಜಿಂಕ ಅವು ನಗರ ಗೊತ್ತುಜ್ಜಿಂಕ್ ಆಡ ಉಳೆಯಲೆ ಪುದರಂದು ಗೊತ್ತುಜ್ಜಿ ಸುರತ್ಕಲ್ ಕೃಷ್ಣಾಪುರ ಅಂಚಪುರ ಮಾತ್ರ ಗೊತ್ತು. ಹಾಯ್ ಸಿಸ್ಪಾನದಲ್ಲಿ ಪ್ರಸಾದನ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಸಾದನ್ನ. ರಕ್ಷಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಾ ಪ್ರೀ ಹಾಯ್ ಅಂತ ಹೇಳ್ತಾರೆ. ದಾದಾ ಅಕ್ಕ ಪನದಲ್ಲಿ ದಾಲೇಜಿ ಮತ್ತು ವರಮಹಾಲಕ್ಷ್ಮಿ ಬಗ್ಗೆ ಪಾತೇರ್ನು ನಾನು ಬ್ಯುಸಿ ಅಂತ ಹೇಳ್ತಾ ಇದ್ದೆ. ಓಕೆ ಪ್ರೀತಿಸಿಸ್ ಓಕೆ ಬೇಲೆ ಮಲ್ಪಲೆ ಬೇಲೆ ಇತ್ತಲ್ಲವೇ ಹೇಮಂತ್ ಅವರು ದಾದ ಅಕ್ಕ ಮನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಹೇಮಂತ್ ಪೊಂಜಕುಲ್ಲ ಪೂಜೆ ಹೇಮಂತ್ ಸೋಡ ಬಕ್ಕ ಸ್ವೀಟ್ ಬಾಕ್ಸ್ ಅಂದಿಯೇ ಇತ್ತೀರಿ ಆಸೆ ಅಪ್ಪಡ ಅಂದ ಪ್ರಸಾದಲ್ಲಿ ಮಳಿ ಪೂಜೆ ಕೊರಡ ಅಪ್ಪಡಂದು
ಬೇಲೆ ಆಂಡ್ ಇಲ್ಲಗ ಪೋಪುನತ್ತೆ ಅಂದೆ. ಓಕೆ ಓಕೆ ಸಾಕಾದುಪ್ಪತ್ತೆ ಏಮಂತ ಹೋದು ಇಲ್ಲಡ್ಬೋದು ರೆಸ್ಟ್ ಮಾಡ್ಬಿಡೆ. ನಾನು ಎನ್ನ ಲೈವ್ ಎಂಡ್ ಬರ್ತೇನೆ ಪಕ್ಕ ಪ್ರೀತಿ ಸಿಸ್ನ ಲೈವ್ಗೆ ಬಲ್ಲಿ ಬಾಜನ ದೆಕ್ಕುನ ಒಂಜಿ ಸೆ ಬಾಕಿ ಉಂಡು ಅವು ಇಜ್ಜಿ ಬಾಜನೆ ಜಿ ದಾಯಿ ಬಾಜನ ದೆಕ್ಕೊಡು ಹೆಂಗು ಎಂಕು ದೆಕ್ಕುವ ಬಾಜನೆ ನಾನು ದೆಕ್ಕುವೆ ಬಾಜನ ಪುರ ಈ ದಾದಿಕ್ ಬಾಜನ ದೆಕ್ಕು ಬಸ್ ಸ್ಟ್ಯಾಂಡ್ ಚೂರು ಪಿರ ಪೋಡು ಅಂದೆ ಅಲ್ಪನೇನಾ ಒಂದು ಅಂಚಿನ ಅಂಗಡಿಲ ಅಂಚನೆ ಯಾರೇ ಗೊತ್ತುಪ್ಪತ್ತೆ ಈರು ಮಾರುತಿ ನಗಡು ರಿಲೇಷನ್ ಬೇರೆ ತಕ್ಲಿಗೆ ಗೊತ್ತುಪ್ಪವು ಈರಡೆ ಬರ್ಪರ ಪ್ರೀತಿಯಕ್ಕ ಹಾಯ್ ಪನದಲ್ಲಿ ಯಾನ್ ಆನಿ ಪೂರ ಅಂಗಡಿಗೆ ತಿರುಗುನೋ ಅಂಚ ಮಲ್ಲ ಬ್ಯಾಗ್ ಬತ್ತನೆ ತಿರ್ಕೊಡವು ಇದು ಕೆಲವು ದಮ್ ಕಟ್ಟದು ಸಪೋರ್ಟ್ ಮೆಸೇಜ್ ಮಾಡ್ನು ಒಂಜಿ ಪ್ಲೇಸ್ ಪೋಪುಂಡು ಏರಿ ನಾ ಒಂಜಿನ ಮನು ಹೆಂಗೆ ತೆಲಿಕಾರು ಪ್ರಸಾದನ್ನೇನಾ ಅಯ್ಯೋ ದೇವರ ಅಂಗಡಿ ಪೋಪುನ ಇತ್ತೆ ಅನ್ನ ಅಂಗಡಿ ಪೋಪು ನಮ್ಮ ಸೈಡ್ ಏನು ಮಗಳು ಒಂದಿನ ಜನ ಬಳೆ ಕೊಡ್ತಾರೆ ಅವರ ಲಕ್ಷ್ಮಿ ಅಕ್ಕ. ಹೌದು ಬಳೆ ಎಲ್ಲ ತುಂಬ ಚಂದ, ತುಂಬ ಕೈ ತುಂಬ ಬಳೆ ಇಡ್ತಾರೆ ಅಲ್ವಾ, ನೋಡ್ಲಿಕ್ಕೆ ಚಂದ ಅದು. ಹೇಮಂತ್ ಮೆಗ್ಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯಾನು ಬರೋಡ ಬಲೆ ಬಲೆ ಇರ್ ಬರೋಡು ಇನಿ ಹತ್ತು ಮಾರಲ್ಲ ಇನಿ ಓಡಿ ಅವಳು ಕ್ರಾಸ್ಟ್ ಸಿಸ್ ಒಂಜಿ ವಿಡಿಯೋ ಪಾಡ್ದಿರತ್ತೆ ಅಡೆ ಬತ್ತದ ಅಲ್ತ ಪೂರ ವಸ್ತು ಪೂರ ಪತ್ತೊಂಬೋಲೆ ಇರು ಚಾಂಡ್ ಅಕ್ಕ ಚಾಂಡಿ ಹೇಮಂತ್ ಒಡೆ ಬರ್ಪಾರ ಬೇಗ ಬಲೆ ಕೆ ಎಮ್ ಸಿಗದಾಯಿ ಆರು ಒಡೆಲ್ಲ ಬರ್ತೀರಿ ನೀನು ಟ್ರಾಸ್ ಇಡ್ತಾರೆ ಇಲ್ಲಿ ಎತ್ತು ನಾನು ನೀ ಮೀಟಿಂಗ್ ಉಂಡಾ ನೀ ಮೀಟಿಂಗ್ ಉಂಡಾ ಅಲ್ಲೇ ಅವನು ಅಕ್ಕಲತ್ತ ಪ್ರಸಾದನ್ನೇ ಪ್ರೀತಿ ಸಿಸ್ ತೆಲ್ತೊಂದುಲ್ಲೆ ಪ್ರಸಾದ್ ಬಂದು ಒಡೆಗೆ ಮಂತ್ ಸಂಗೀತಕ್ಕ ಅರಡಪಲ್ಲೆ ಯಾರು ಪಾತಿರುಜಿ ಬಂದು ಅಂಚನ ಆರು ಪಾತಿರುಜಿ ಇರಿಗೆ ಪ್ರೀತಿ ಸಿಸ್ ತಿಳಿಪುಂಡು ಕೂಡ ನಾವು ಗೌರಿ ಹಬ್ಬಕ್ಕೆ ಫುಲ್ಲು ಒಂದು ನಿಮಿಷ ನಾವು ಗೌರಿ ಹಬ್ಬಕ್ಕೆ ಫುಲ್ಲು ಬ್ಯಾಂಗಳಾಗ್ತೀವಿ. ಅಂದಂದು ಗೌರಿ ಹಬ್ಬಕ್ಕೆ ಕಪ್ಪು ಕಾಜಿ ಪಾಡ್ಬೇಕು ನಮ್ಮ ಫುಲ್ಲು ಎಣ್ಣೆತ್ತೆ ಕೈ ತೋರ ಅದು ಇಡೇ ಮುಟ್ಟ ಆಜಿ ಕಾಜಿಯೇ ಪತ್ರ ಇದೇಚ ಪತ್ತುಜಿ ತುಂಬಿ ಏತು ಕಾಜಿ ದೀವು ಒಂದಿತ್ತು ಎಡೆ ಮುಟ್ಟ ಹೆಂಗೆ ಕಾಜಿ ಪಂಡ ಬಾರಿ ರಡ್ಡು ಕೈಕುಲ ದೀಪಿನ ಕಾಜಿ ಪ್ಲೇನ್ ಕಾಜಿಗಂತದ್ದು ಇತ್ಯಾಪುಜಿ ಇಯರ್ ಓಪಯ್ಯ ಅವಳು ಪನೊಂದುಂಡೇರು ಯಾನ್ ರಡ್ಡು ಜನ ಕಾಜಿ ಪಸೊಂದು ಬೊಯ್ದೆ ಬೊಕ್ಕ ಬ್ಲೌಸ್ ಪೀಸ್ ಪಸೊಂದೆ ಪನೊಂದುಲ್ಲೆ ಇನ್ನ ಪ್ರೀತಿಸ್ ಇಲ್ಲಡು ಪೂಜೆ ಉಂಡೆ ಇಲ್ಲಡು ಮಲ್ಪೋರ ವರಮಲಕ್ಷ್ಮಿ ಪಾತ್ಯರ್ಜಿನ ಬೊಲ್ಲೋಡು ಬೊಲ್ಲೋಡು ಲೈಕ್ ಡನ್ ಅಂತ ಹೇಳಿದ್ರೆ ಗುರುವಾರ ಬಂದರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗುರುವಾರ, ಥ್ಯಾಂಕ್ ಯು ಸೋ ಮಚ್. ಕೊಂಗಡ ಮಲ್ತೆಡ ಹೌದದೇ ಕೊಂಗಡ ಮಂಡೆಡ ಮಿತ್ತು ಕೊಲ್ಲುವ ಸಪೋರ್ಟ್ ಮೆಸೇಜಾ ಗುರುಪ್ರದಿ ಹಾಯ್ ಬರೋದಲ್ಲೇರು ದುರ್ಗಕ್ಕ ನಮಸ್ತೆ ನಮಸ್ತೆ ಪ್ರದಿ ನಮಸ್ತೆ ಓಲರ್ ಪತ್ತನೆ ಇಜ್ಜಿ ಗುರು ಪ್ರೀತಿ ಎಂಕಿಜ್ಜ ಪನೊಂದಲ್ಲೇ ಪ್ರಿಕ್ಸಿಸ್ ಇಲ್ಲಡು ಪೂಜೆ ಮಲ್ಪುವಾರ. ಅನೀಶ್ ಅವ್ರು ಬಂದರು. ಹಾಯ್ ಅನೀಶ್, ವೆಲ್ಕಮ್. ಅನೀಶ್ ಅವ್ರ ಒಂದು ಲೈಕ್ ಕೊಡಿ ಆಯ್ತಾ. ಇಲ್ಲಡು ಪೂಜೆ ಮಲ್ಪೆ ಸಿಸ್ ಎನ್ನ ವೈಟ್ ಫಸ್ಟ್ ವೀಡಿಯೋ ಅವೇ ಪಾಡ್ದೀನಿ ಅಂದ ಇಲ್ಲಡು ಪೂಜೆ ಮಲ್ಪಾರ. ಓಕೆ ವೀಡಿಯೋ ಪಾಡಲಿ ಈ ಸಲ ದಾದ ಚಾಂಡಿಕೇನೊಂದುಲ್ಲೇರು ಚಾಂಡಿ ಅನೀಶ್ ಅವರೇ ಇರ್ನಾಂಡ. ಓಕೆ ಬಾಯ್ ಎಂಕ ಅಡಿಗೆ ಮಲ್ಪಾರ ಉಂಡು ದಾದಿ ಕಜಿಪಿ ರಕ್ಷಸಿಸ್. ಓಕೆ ಬಾಯ್ ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ಇದು ಕೊಡ್ತು ಬತ್ತದ ಸಪೋರ್ಟ್ ಮಾಡ್ತೀನಿ, ಥ್ಯಾಂಕ್ ಯು. ಓ ಪ್ರದೀಪ್ ಬ್ರೋ ದಾದ ಪ್ರದೀಪ್ ಬ್ರೋ ಅಡ್ಡ ಬೋರಿಯ ಬರೋದಲ್ಲೇರು ಬಾಯ್ ಪ್ರೀ ಪನೊಂದುಲ್ಲೇರು ಮಸ್ತ್ ವರ್ಷ ಆಂಡ್ ಅಂದೆ ಬಾಯ್ ರಕ್ಷು ಪನೊಂದುಲ್ಲೇರು ಅವು ಮಲ್ತೊಂದಿತ್ತಿನ ಮಲ್ತೊಂದು ಎಪ್ಪೊಡತ್ತೆ ನಮ್ಮ ಒಂಜಿ ವರ್ಷ ಮಲ್ತಡ ವರ್ಷ ಮಲ್ತೊಂದು ಎಪ್ಪೊಡ ಅಂದತೆ ಅವು ಪೂಜೆಗೆ ಪನೋಡು ಪೊಂಜೋಳೆ ಮಾತ್ರ ಏಮಂತ ಪೂಜೆವು ಆಂಜೋಳೆಗೆ ಇಜ್ಜಿ ಪೂಜೆ ಬೂತಾಯಿ ಉಂಡಿ. ಓಕೆ ಇನ್ನು ಇತ್ತೆ ಬೂತಾಯಿ ಎಂಕಲ ಫ್ರೈ ಮಾಡ್ತಾರೆ ಉಂಡು ಬೂತಾಯಿ ಇತ್ತೆ ಫ್ರೀಜ್ ಅಡ್ದೀತೆ ಮಾರೆ ಗಟ್ಟಿ ಆತು. ನಾನು ಫ್ರೀ ಲೈವ್ ಉಂಡೆ ಬಕ್ಕ ಕೇನೊಂದುಲ್ಲೇರು ಮಲ್ಪೋಡು ಪನೊಂದುಲ್ಲೇರು
చాండి నాన్న ఈయన లైవ్ ತೂಪುನು ಪನೊಂದುಲ್ಲೆರ್ ಅಂದೆ ಅನೀಶ್. ಓಕೆ ಓಕೆ ಥ್ಯಾಂಕ್ ಯು ಇರು ಒಲ್ತಾರು ತುಳುಪಾತೇರು ಬಾರು ಯಾನ್ ಮುಕ್ಕಳ ಪನ್ಪಿನಿ ಯಾನ್ ಲೈವ್ ಎಂಡ್ ಮಲ್ಪುನು ನಿಕುಲು ಪೂರ ಉಪ್ಪುಲೆ ಎಂಡ್ ಮಲ್ಪುನಾಗ ಪನ್ಪಿನಿ ಯಾನ್ ಎನ್ನದ ಆಲ ರೆಡಿ ಆತುಜಿ ಒಂಜಿಲ ಅಂದತೆ ರೆಡಿ ಮಲ್ಪೊಡತೆ ಎಲ್ಲ ಒಂಜಿ ದಿನ ಉಂಡತೆ ಶುಕ್ರವಾರತೆ ಬಯ್ಯಗತೆ ಅವು ವರಮಹಾಲಕ್ಷ್ಮಿ ಪೂಜೆ. ರಾಜ್ಕುಮಾರ್ ಅವರದ್ದು ಒಂದು ರೆಕಾರ್ಡ್ ಆಡಿ ಸ್ವರ ಎಲ್ಲ ಹೋಗಿದೆ ಮಾರ್ರೆ. ರಾಜ್ಕುಮಾರ್ ಅವರದ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ದುರ್ಗಕ್ಕ ಈರು ಎನ್ನಾತು ತೋರ ಇಜ್ಜರಿ ಯಾನ್ ಮಸ್ತ್ ತೋರುಲ್ಲಿ ಪ್ರದಿ ಯಾನ್ ಮಸ್ತ್ ತೋರ ಯಾನ್ ಊಳ್ಸಪ್ಪುರ ಇನ್ನೇನ ಜುವ ತೋಜೆ ಯಾನ್ ಮಸ್ತ್ ತೋರ ಯಾನ್ ಈರು ಇರೇನೆ ಅಂತ ತೂತುಂಡತೆ ಪಂಪಿನಿ ಒಂಚೊಲ್ಲರನ್ನು ಈ ಹೇಮಂತ್ ಗೊಂಜಿ ಪಲ್ಲೆ ಮಾರ್ರೆ ದಾದಾಂಡಿ ಹೇಮಂತ್ಗ್ ಎನ್ನಲ ಬೂತಾಯಿ ಗಟ್ಟಿ ಫ್ರೀಜ್ ಅಂದಿ ಗಟ್ಟಿ ಅದ್ರಿತ ಪೋದೆತು ದೀವೋಳು ಭಾವ ಹಾಯ್ ಪನೊಂದುಲ್ಲೇರು ಏರಿ ಭಾವ ಪ್ರೀತಿ ಸಿಸ್ ಎಂಕುಲು ಪುತ್ತೂರ್ದಾರ. ಓಕೆ ಓಕೆ ಅನೀಶ್ ಸಂಗೀತಕ್ಕನ ಯಜಮಾನ್ರಿಗೆ ಜೈ. ಹಾಂ ಆರು ಪೋಯಿರಿ ಅಕ್ಲೆ ಮೀಟಿಂಗ್ ಉಂಡಿತ್ತೆ ಅಂಚ ಪೋಯಿರಿ ಅಲ್ಪ ಪೂರ ಜನ ಸೇರಿದಿರು ಅಕ್ಕಲ ಬೇಲೆದಲ್ತ ಅಂಚ ಮೀಟಿಂಗ್ ಉಂಡು ಐಕೆ ಅನ್ ಪನ್ನಿ ಜನ ಬೈದಿರು ಪಂಡ ಐಕಾರು ಪೋಯಿರು ಮೀಟಿಂಗ್. ಆರು ಅರೇನು ಭಾವ ಬನ್ನೆ ಪ್ರೀತಿ ಸಿಸ್ ಆರು ಮಾತಿರ್ಜಿರಿ ಹೇಳಲ್ಲ ಆರು ಹಂಚಿ ಮರೆ ಬರ್ದು ಹೋಗಿದ್ದು. ಪ್ರೀತಿ ಅಕ್ಕ ನಮಸ್ತೆ ಪನೊಂದುಲ್ಲೇರು ಗುರು. ನಮಸ್ತೆ ಗುರು ಬ್ರೋ ಪನೊಂದುಲ್ಲೇರು ಪ್ರೀತಿ ಸಿಸ್. ನನ್ನ ಸರಿಗಮ ಪೋಲೆ ಇದಾದೆ ಸರಿಗಮ ಈತು ಚೂರು ಪನ್ನ ಎಂಚಿನ ಸರಿಗಮ ಪೋಪಿ ಯಾನ್ನ ಮಸ್ತ್ ತೋರ ಉಲ್ಲೆ ಅಂದೆ ಗುರು ನಿಕುಲಾಣ ಮಲ್ಲೆಜ್ಜಿ ಮಾರೆ ತೋರ ಎತ್ತಂಡ ಎಂಗುಳು ಪೊಂಜೋಲಿ ಈತು ತೋರದಾಯೆ ಯಾನ್ ಸಪುರೆತ್ತೆ ಮದಿಮೇನಗ ಸಪುರೆತ್ತೆ ಮಸ್ತ್ ಸಪುರೆತ್ತೆ ಆಯ್ತಕ್ಕ ಪೆದ್ದಿ ಬಕ್ಕ ತೋರ ಐನಿ ಐದಕ್ಕ ಬಕ್ಕ ಸಪುರ ಐನಿ ಇಜ್ಜಿ ಸ್ಪೆಂಡ್ ಪೋಯಿನಂತ ಅಲ್ಪ ಐಕ ಅಂದಂದ ಆರು ಮಾತೇರಿಗಿರಿ ಹೇಳಲ್ಲ ಬಾರಿ ಕಮ್ಮಿ ಮಾತೇರು ನಿಂಚ ನಿಕುಲಾದು ಪಾತೇರುಡ ನೀನು ಕುಟುದು ಪಾತೇರುಡವು. ಸೂಪರ್ ಆಡಿದ್ದಕ್ಕೆ ದುರ್ಗಾ ಸಿಸ್ಟರ್ ಥ್ಯಾಂಕ್ ಯು ರವಿ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ. ಓಕೆ ಬಾಯ್ ಸಿಸ್ ಬೋತಿ ಮಲ್ಪೋಡು. ಓಕೆ ಬಾಯ್ ಆಲ್ ಪನೊಂದಿಲ್ಲ. ಓಕೆ ಆಲ ನಾನು ಲೈವ್ ಎಂಡ್ ಮಲ್ಪಗತೆ ಮಾತೇರ ಪರ್ಮಿಷನ್ ಕೇಳೋದಿಲ್ಲ ಎಂಡ್ ಮಲ್ಪಗತೆ. ಸೇಮ್ ಟು ಯು ಸಿಸ್ ನಮಲ ಬೊಕ್ಕ ತೋರನೆ ಆಯ್ನಿ ಅಂದಿ ಮಾನಮ್ನೆ ತೋರ ಸಪುರಕ್ಕೆ ಎಣ್ಣೆ ಎಲ್ಲ ಮದುವೆದಲ್ಲಿ ಎಂಚಿನ ಗೊತ್ತಿರಿ ಈ ಸಪುರ ಮಸ್ತ್ ಕಪ್ಪುಲ ಸಪುರಲ್ಲ ಬಲೆ ಜಂದಿಲ್ಲ ಕಿತ್ತೆ ಇಟ್ಟು ಸಂಗೀತಕ್ಕ ಅರೆಗು ಪಲ್ಲೆ ವರಮಹಾಲಕ್ಷ್ಮಿ ಪೂಜೆಗೆ ಹೇಮಂತ್ಗೆ ಪಂಡ್ರೆ ಪಲ್ಯ ನೀ ಹೇಮಂತ್ ಕೊಂಚ ಪನೋಡ್ಗೆ ಪ್ರಸಾದ್ ಪ್ರೀತಿ ಸಿಸ್ ಹೇಮಂತ್ ಕೊಂಚ ಪೂಜೆ ಪನೋಡ್ಗೆ ಬೂತಾಯಿ ಅಂದನು ಗೊತ್ತಾಂಡು ಬೂತಾಯಿ ಬಣ ಎಂಕ ಎನ್ನ ಬೂತಾಯಿ ಮಲ್ತದಾತಂಡು ಫ್ರೀಜರ್ ಉಂಡು ಮಸಾಲದ ಎಂಕ ಅದಿತ್ತೆ ನನಗೆ ಹೋದು ಎಣ್ಣೆಡು ಬುಡ್ಪಿನಿ ದುರ್ಗಕ್ಕ ಯಾನ್ ಪಂಡಂದು ತೋರ ಯಾನ್ ಪೆದ್ದ ಪ್ರಾರ್ಥಿನ ತೂಲೆ ಯಾನ್ ಪೆದ್ದಂದು ತೋರ ఆయనకి ಬಾವ ಬಲೆ ಕೊರಿ ದಾದಿ ಕೊರಿಯರ್ ಅಯ್ಯೋ ಪ್ರಸಾದಲ್ಲಿ ತಿಳಿಸಿದ್ರೆ ಗುರು ಹಿಂಗೆ ಕೊರಿಯರಕ್ಕೆ ಎಣ್ಣಿ ಬಾವ ಬಲ ಕೊರಿಯರ್ ದಾದಿ ಅರ್ಥ ಇಜ್ಜಿ ಬ್ರಿಚಿಸ್ ಬಲ ಕೊರಿಯರಾ
ಅಂದನ್ನು ಬಲ ಕೊರಿಯರ ಆರು ಬಲ ಕೊರಡಿ ತುಲ್ಲ ಪ್ರೀತಿಯಾಗ ಗಮ್ಮ ತೆಲಿಕೆನೆ ಉಂಟು ಜ್ವಾರ വാ തെളിക്ക് വാതെല്ല തെളിയുമ്പുലേ അയ്യോ ഞാനഞ്ച് പന്നി മാറും ഞാൻ ഇഞ്ചിനെ പന്നി കാലി അയ്യോ ದೇವ ಇತ್ತು ಪೂರ ಬರುವೇರಿ ದಾದು ತೆಲಿ പോലെ ತೆಲ್ತಿರ್ಲ ಕಣ್ಣು ನೀರು ಬರ್ಪುಡು ಥ್ಯಾಂಕ್ ಯು ಮಾತೆರಿಗು ಓಕೆ ಲೈವ್ ಎಂಡ್ ಮಲ್ಪೇವೆ ಬಕ್ಕ ಎಲ್ಲ ತಿಕ್ಕಗ ಥ್ಯಾಂಕ್ ಯು ಸೋ ಮಚ್ ಮಾತೆರಿಗಿಲ್ಲ ಲೈವ್ಗೆ ಮತ್ತೆ ಸಪೋರ್ಟ್ ಮಾಡ್ದು ಲೈಕ್ ಕೊಡ್ದು ತೆಲಿಕೆದ ಒಳ್ಳಿ ಅಂದಿ ತೆಲ್ತಿಂಡು ನಾನು ಒಂತುಜಿ ಮಾರಾಯ ಭಾರಿ ಮಂಗೂಡು ತೆಲಿಕೆ ಉಂಟು ನಿಂಕು ಥ್ಯಾಂಕ್ ಯು ಮಾತೆರಿಗ ತೆಲ್ಪಾಯಿ ನೀಕು ಥ್ಯಾಂಕ್ ಯು ಕಾಂಡಿನಿಂಚ ಬೋರಿತ್ತೆ ಬೇಜಾರಿತ್ತೆ ಕಾಂಡಿನಿಂಚ ಮಸ್ತ್ ಬೇಜಾರಿತ್ತೆ ಇತ್ತೆ ಒಂದು ಬತ್ತನತೆ ರಕ್ಷಾಬಂಧನ ಬತ್ತನತೆ ಮೆಗ್ಗಿಯನ್ ಮಸ್ತ್ ಎನ್ನುಂಡು ಅಂಚ ಮಸ್ತ್ ಬೇಜಾರಿತ್ತೆ ಇತ್ತೆ ಒಂದು ತೆರುತ್ತೆ ನಾವತ್ತೆ ಮುಳಿಪ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್ ಟೇಕ್ ಕೇರ್ ಎಲ್ಲ ಕಾಣತಿಕ್ಕಗ ಬಾಯ್